ತುಳುನಾಡು ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕದ ಈ ದಿನದ ವೈದ್ಯಕೀಯ ಘಟಕದ ಅಲ್ಲದೆ ವೈದ್ಯರು ನಮ್ಮ ಘಟಕ ಸೇರ್ಪಡೆಯಾಗುವಂಥ ಸುದಿನ ಈ ಮಹಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಕೇಂದ್ರ ಅಧ್ಯಕ್ಷರಾದಂಥ ನಮ್ಮ ಯೋಗೀಶ್ ಜಪ್ಪು ಅವರಿಗೆ ಆದರ ಸ್ವರೂಪವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೋರ್ವ ನಮ್ಮ ಸಂಘಟನೆಯ ಜಿಲ್ಲಾ ವೀಕ್ಷಕರಾಗಿರುವಂತಹ ಫ್ರಾಂಕ್ ಡಿಸೋಜ ಇವರಿಗೆ ಆದರಪೂರ್ವಕವಾಗಿ ಸ್ವಾಗತ ಹಾಗೆ ನಮ್ಮ ಮಹಿಳಾ ಅಧ್ಯಕ್ಷರಾಗಿರುವಂತಹ ಶೋಭಾ ಪಾಂಗಾಳ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಸಂಘಟನೆಯ ಗೌರವ ಅಧ್ಯಕ್ಷರಾದಂತಹ ರವಿ ಆಚಾರ್ಯ ಇವರಿಗೂ ಸಮೇತ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಹಾಗೆ ಆಗಮಿಸಿದಂತಹ ಎಲ್ಲ ಮಹಿಳಾ ಕಾರ್ಯಕರ್ತರು, ಪದಾಧಿಕಾರಿಗಳು, ವೈದ್ಯರು, ಸಂಘಟನೆಯ ನಮ್ಮ ಉಪಾಧ್ಯಕ್ಷರು ಎಲ್ಲರಿಗೂ ನಾನು ಆದರಪೂರ್ವಕವಾಗಿ ನಾನು ಸ್ವಾಗತ ಬಯಸ್ತೇನೆ. ಮತ್ತೆ ಹೇಳಬೇಕಂತೇಳಿದ್ರೆ ನಮ್ಮ ವೈದ್ಯರ ಒಂದು ಸಂಘಟನೆ ಮುಖ್ಯವಾಗಿ ನಮ್ಮ ಸಮಾಜಕ್ಕೆ ಒಂದು ಮೇಲುಗೈಯಾಗಿರುವಂಥ ನಮ್ಮ ವೈದ್ಯರು. ಯಾಕಂತ ಹೇಳಿದ್ರೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ. ಯಾಕಂದ್ರೆ ವೈದ್ಯ ನಾರಾಯಣ ಹರಿ ಅಂತ ಹೇಳಿದ್ರೆ ವಿಷ್ಣುಗೆ ಸಮಾನ. ವಿಷ್ಣು ಅಂತ ಹೇಳಿದ್ರೆ ದೊಡ್ಡ ವೈದ್ಯ, ನಮ್ಮ ದೇವ ವೈದ್ಯ ಅನ್ನೋದು ಭಾವರೋಗ ನಿವಾರಣೆ ಮಾಡುವಂಥ ವೈದ್ಯ ಅವನು. ಆ ದೊಡ್ಡ ಶಬ್ದವನ್ನು ವೈದ್ಯರಿಗೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರನ್ನು ಜೀವ ಉಳಿಸುವಂಥ ವೈದ್ಯರ ದೊಡ್ಡ ಮಹತ್ವವಾದ ಕೆಲಸ ಅಲ್ವಾ. ಅದಕ್ಕೊಂದು ಮಂತ್ರ ಉಂಟು. ಯಾಕಂತ ಹೇಳಿದ್ರೆ ಆ ಮಂತ್ರ ಪಠನೆ ಮಾಡಿದ್ರೆ ಎಂಥ ರೋಗ ಹೋಗ್ತದೆ ಅಂತೇಳಿ ಹೇಳ್ತಾರೆ. ಆದರೆ ನಮ್ಮ ವೈದ್ಯರು ಟ್ರೀಟ್ಮೆಂಟ್ ಕೊಡೋದ್ರ ಮುಖಾಂತರ ಎಲ್ಲರೂ ರೋಗಗಳನ್ನು ಹೋಗಲಾಡಿಸುವ ಮುಖಾಂತರ ಎಲ್ಲರಿಗೂ ಒಂದು ಮರು ಜನ್ಮ ಕೊಡುವಂಥ ಒಂದು ಕೆಲಸವನ್ನು ವೈದ್ಯರು ಮಾಡ್ತಾರೆ. ಹಾಗಾಗಿ ವೈದ್ಯರು ನಮ್ಮ ಸಮಾಜಕ್ಕೆ ಎಷ್ಟು ಅಗತ್ಯವೋ ಹಾಗೆ ನಮ್ಮ ಸಂಘಟನೆ ಬಂದಿರುವ ನಮ್ಮ ಎಲ್ಲರ ಭಾಗ್ಯ ಅಂತ ಹೇಳ್ತಾನೆ. ಹಾಗಾಗಿ ಅವರು ಇನ್ನು ಮುಂದೆ ವೈದ್ಯರ ಬಗ್ಗೆ ಪ್ರಶಾಂತ್ ಮಿಡ್ಕಾಡಪ್ಪ ಅವರು ಮಾತಾಡ್ಬೋದು. ನಾನು ಯಾವಾಗಲೂ ತುಳುವಲ್ಲೇ ಮಾತಾಡೋದು, ಆದರೆ ಇವತ್ತು ನಮ್ಮ ಕುಂದಾಪುರದಿಂದ ಬಂದಿದ್ದಾರೆ ಹೆಚ್ಚಿನ ನಮ್ಮ ವೈದ್ಯರುಗಳು. ಹಾಗಾಗಿ ನಾನು ಇವತ್ತು ಕನ್ನಡದಲ್ಲೇ ಮಾತಾಡ್ತೇನೆ. ಮೊದಲಿಗೆ ತುಳುನಾಡು ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗೀಶ್ ಜಪ್ಪು ಅವರೇ, ತುಳುನಾಡ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆಯ ವೀಕ್ಷಕರಾದ ಫ್ರಾಂಕಿ ಡಿಸೋಜ ಅವರೇ, ಹಾಗೂ ರವಿ ಆಚಾರ್ ಅವರೇ, ತಾಲೂಕು ಘಟಕದ ಅಧ್ಯಕ್ಷರಾದ ಕೃಷ್ಣಕುಮಾರ್ ಅವರೇ, ಮಹಿಳಾ ಘಟಕದ ಅಧ್ಯಕ್ಷರಾದ ಶೋಭಾ ಪಾಂಗಳ ಅವರೇ, ಹಾಗೆ ನಮ್ಮ ಸಂಘಟನೆ ಉಡುಪಿ ಜಿಲ್ಲೆಯ ಸಂಘಟನೆಗೆ ಕಾರಣಕರ್ತರಾದಂಥ ನಮ್ಮ ಜಯ ಪೂಜಾರಿ. ವೈದ್ಯ ನಾರಾಯಣ ಹರಿ ಅಂತ ಈಗ ಅವರು ಹೇಳಿದರು. ವೈದ್ಯ ನಾರಾಯಣ ಹರಿ ಎಂಬ ಮಾತಿನಂತೆ ರೋಗಿಗಳ ಜೀವನಾಡಿಯಾಗಿ ಹಗಲಿರುಳು ಅವಿರತವಾಗಿ ಕೆಲಸ ಮಾಡ್ತಾ, ನಿಸ್ವಾರ್ಥ ಸೇವೆ ಮಾಡ್ತಾ, ಸಮಾಜದ ಒಂದು ಗೌರವದ ಸ್ಥಾನದಲ್ಲಿರುವ ಕುಂದಾಪುರ ತಾಲೂಕು ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಆಯುಷ್ ವೈದ್ಯಾಧಿಕಾರಿಗಳಿಗೆ ತುಳುನಾಡು ರಕ್ಷಣಾ ವೇದಿಕೆ ಎಂಬ ದೈತ್ಯ ಅವಿಭಕ್ತ ಕುಟುಂಬದ ಸದಸ್ಯರಾಗಿ ಸೇರ್ಪಡೆಗೊಳ್ಳುವುದಕ್ಕೆ ತಮಗೆಲ್ಲರಿಗೂ ಮೊದಲಿಗೆ ಶುಭಾಶಯಗಳು. ತುಳುನಾಡು ರಕ್ಷಣಾ ವೇದಿಕೆ ಎಂಬ ಹೆಸರು ಬಗ್ಗೆ ಮಾತಾಡುವ ಮುಂಚೆ ನಾವು ಅದರ ಸೃಷ್ಟಿಕರ್ತ ಅಂತಾನೆ ಹೇಳಬೇಕು. ಯಾಕಂದ್ರೆ ಸ್ಥಾಪಕ ಅಧ್ಯಕ್ಷರ ಸೃಷ್ಟಿಕರ್ತ, ತುಳುನಾಡು ರಕ್ಷಣಾ ವೇದಿಕೆಯ ಸೃಷ್ಟಿಕರ್ತರಾದ ಯೋಗೀಶ್ ಜಪ್ಪು ಅವರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗ್ತದೆ. ಯೋಗೀಶ್ ಜಪ್ಪು ಅವರು ಮಂಗಳೂರಿನ ಜಪ್ಪು ಎಂಬ ಪ್ರದೇಶ ನಿಮಗೆ ಗೊತ್ತು, ಅದೊಂದು ಮಿನಿ ಭಾರತ ಇದ್ದಂಗೆ. ಅಲ್ಲಿ ಎಲ್ಲ ಸರ್ವಧರ್ಮದ ಜನರು ವಾಸವಾಗಿರುವಂತಹ ಒಂದು ಪ್ರದೇಶದಲ್ಲಿ ಬೆಳೆದು ತನ್ನ 9ನೇ ತರಗತಿಯಲ್ಲಿ ಇರುವಾಗಲೇ ಸಾಮಾಜಿಕವಾಗಿ ಅಲ್ಲಿರೋ ಸ್ಥಳೀಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಬೆಳೆದು ವಿದ್ಯಾರ್ಥಿ ನಾಯಕರಾಗಿ, ರಾಜಕೀಯ ಪಕ್ಷಗಳ ರಾಜಕೀಯ ಪಕ್ಷಗಳ ಯುವ ನಾಯಕರಾಗಿ ಬೆಳೆದು ಮಂಗಳೂರು ಮಹಾನಗರ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯರಾಗಿ ಬೆಳೆದ ಜನರ ಪ್ರೀತಿ ಪಾತ್ರರಾಗಿ ಜಪ್ಪು ಪ್ರದೇಶಕ್ಕೆ ಸೀಮಿತವಾಗದೆ ಮಂಗಳೂರು ಹಾಗೂ ಕರ್ನಾಟಕದ ರಾಜಕೀಯ ಪಕ್ಷಗಳಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಅವರು ಹೆಸರು ಮಾಡ್ತಾ ಹೋದರು. ಹಾಗೆ ಮಾಡ್ತಾ 2009ರಲ್ಲಿ ತುಳುನಾಡು ರಕ್ಷಣಾ ವೇದಿಕೆ ಎಂಬ ಒಂದು ಸಾಮಾಜಿಕ ಸಂಘಟನೆಯನ್ನ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಒಂದು ತಿಳ್ಕೊಂಡು 2009ರಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉಡುಪಿಗೆ ಸೇರಿದಂತೆ ನಮ್ಮ ಸಮಗ್ರ ತುಳುನಾಡು ಅಂದ್ರೆ ನಮ್ಮ ಬಾರ್ಕೂರಿಂದ ಹಿಡಿದು ನೀಲೇಶ್ವರವರೆಗೂ ಸಮರ್ಥ ತುಳುನಾಡು ಆಗಿರ್ತದೆ.
ಆ ಒಂದು ಪ್ರದೇಶದಲ್ಲಿ ಮಂಗಳೂರಿನಲ್ಲಿ 2009ರಲ್ಲಿ ಸಹಕಾರ ಸಂಘಗಳ ಕರ್ನಾಟಕ ಸರ್ಕಾರದ ಸಹಕಾರ ಸಂಘಗಳ ಅಡಿಯಲ್ಲಿ ಇದು ಎಂತ ಹೇಳ್ತಾರೆ ರಿಜಿಸ್ಟ್ರೇಷನ್ ಮಾಡಿ ನೋಂದಣಿಯಾಗಿ ಆಮೇಲೆ ಒಂದು ಕೇಂದ್ರೀಯ ಮಂಡಳಿ ಅಂತೇಳಿ ರಚನೆಯಾಗಿ ಸಾಂಸ್ಥಿಕ ರಚನೆಯಾಗಿ ಆಮೇಲೆ ವಿವಿಧ ನಗರ ನಮ್ಮ ಗ್ರಾಮ ಘಟಕಗಳು, ನಗರ ಘಟಕಗಳು, ತಾಲೂಕು ಘಟಕಗಳು, ಜಿಲ್ಲಾ ಘಟಕಗಳು, ಹಾಗೆ ನಮ್ಮ ಇಡೀ ರಾಜ್ಯ ಹಾಗೂ ದೇಶ ಹಾಗೂ ನಮ್ಮ ದುಬೈಯಲ್ಲಿ ಸಹ ಇವಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತುಳುನಾಡು ರಕ್ಷಣಾ ವೇದಿಕೆ 2009ರಿಂದ ಇವತ್ತಿಗೆ 15 ವರ್ಷ ಆಯಿತು. ಇವತ್ತಿಗೆ 2009ರಿಂದ 2023ರವರೆಗೆ ಅವಿರತವಾಗಿ ಯೋಗೀಶ್ ಶೆಟ್ಟಿ ಜೆಪ್ಪು ಅವರ ಸಾರಥ್ಯದಲ್ಲಿ ತುಳುನಾಡು ರಕ್ಷಣಾ ವೇದಿಕೆ ಒಂದು ತುಳುನಾಡಿನಲ್ಲಿರುವ ಏಕೈಕ ಜಾತ್ಯತೀತ ಎಲ್ಲರನ್ನು ಸರ್ವಧರ್ಮದ ಸದಸ್ಯರನ್ನು ಜನರನ್ನು ಒಟ್ಟುಗೂಡಿಸಿ ಜಿಲ್ಲೆಯ ಸಮಗ್ರ ಏಳಿಗೆ ಅಂದ್ರೆ ಯಾವುದೇ ಒಂದು ನೆಲ ಜಲ ಭಾಷೆ ತುಳುನಾಡಿನ ಒಂದು ನೆಲ ಜಲ ಭಾಷೆಯ ಎಲ್ಲ ಒಂದು ಜನರನ್ನ ಸಮಸ್ಯೆಗಳು ಬಂದಾಗ ಅದಕ್ಕೆ ಸ್ಪಂದಿಸುತ್ತಾ 15 ವರ್ಷಗಳು ತುಳುನಾಡು ರಕ್ಷಣಾ ವೇದಿಕೆ ಬೆಳೀತಾ ಬಂದಿದೆ. 25,000ಕ್ಕೂ ಅಧಿಕ ಜನ ನಮ್ಮ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಸಂಘಟನೆ ಬೆಳೀತಾ ಇದೆ. ಈಗಾಗಲೇ ಉಡುಪಿ ಘಟಕ ಕಳೆದ 4-5 ತಿಂಗಳಿಂದ ಅವಿರತವಾಗಿ ಕೆಲಸ ಮಾಡ್ತಾ ಇದೆ. ಈಗ ಒಂದು 15 ವರ್ಷದ ನಮ್ಮ ಒಂದು ತುಳುನಾಡು ರಕ್ಷಣಾ ವೇದಿಕೆಯ ಒಂದು ನಾವು ಕೆಲಸಗಳನ್ನ ಮೆಲುಕು ಹಾಕ್ತಾ ಬಂದ್ರೆ ಕೆಲವು ನಮ್ಮ ಕೆಲಸಗಳನ್ನ ನಾವು ಮೈಲಿಗಲ್ಲು ಅಂತ ಹೇಳಿ ತಿಳ್ಕೊಂಡ್ರೆ ನಮ್ಮ ಒಂದು 2-3 ಕೆಲಸ ನಾನು ಯಾಕೆಂದ್ರೆ ತುಳುನಾಡು ರಕ್ಷಣಾ ವೇದಿಕೆ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಯೋಗೀಶ್ ಶೆಟ್ಟಿ ಜೆಪ್ಪು ಅವರು ಈ ಒಂದು ಗೂಗಲ್ ಅಲ್ಲಿ ಹಾಕಿದ್ರೆ 1,000 ನಮ್ಮ ಕಾರ್ಯಕ್ರಮ ಬರ್ತದೆ ಅಂತ. ಆದ್ರೆ ಈವಾಗ ಕಾಲಾವಕಾಶ ಇರೋದ್ರಿಂದ ನಾನು ಕೆಲವು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮ್ಮ ಮೈಲಿಗಲ್ಲು ಒಂದು 2-3 ಕೆಲಸಗಳು ನಾವು ತಿಳ್ಕೊಂಡಾಗ ಜನರ ಪಾಲಿಗೆ ಬೇರೆ ಎಲ್ಲ ಕಾರ್ಯಕ್ರಮಗಳು ಮೈಲಿಗಲ್ಲೇ, ಆದ್ರೆ ನಮ್ಮ ಪಾಲಿಗೆ ನಾವು ಒಂದು ಅಂದ್ಕೊಂಡಿರೋದು ಅಂದ್ರೆ ಒಂದು ನಾವು ಜಪ್ಪು ಮಾಕಳಿ ಪಡ್ಕೊಂಡು ಒಂದು ಪ್ರದೇಶ ಇದೆ. ಅಲ್ಲಿ ಆಕ್ಚುಲಿ ಏನಂದ್ರೆ ಅಲ್ಲಿಯ ಜನರಿಗೆ ಅಲ್ಲಿ ಹೈವೇಗೆ NH66 ನಮ್ಮ ಜಪ್ಪಿನ ಮುಗರಿಗೆ ಒಂದು ಕನೆಕ್ಷನ್ ರೋಡ್ ಇದೆ. ಆ ರೋಡಲ್ಲಿ ದಿನನಿತ್ಯ ಸಾವಿರಾರು ಜನ ಸಂಚರಿಸ್ತಾರೆ. ಅಂದ್ರೆ ತೊಕ್ಕೊಟ್ಟ ಕೇರಳಕ್ಕೆ ಹೋಗುವವರಿಗೆ ಅದು ಒಂದು ಆ ಮಾರ್ಗದಲ್ಲಿ ದಿನನಿತ್ಯ ಸಾವಿರಾರು ವೆಹಿಕಲ್ ಹೋಗ್ತದೆ, ದಿನನಿತ್ಯ ಸಾವಿರಾರು ಜನ ಸಂಚರಿಸ್ತಾರೆ. ಅಲ್ಲಿ ಸಮಸ್ಯೆ ಏನಂದ್ರೆ ಅಲ್ಲೊಂದು ಅಂಡರ್ ಪಾಸ್ ಇದೆ, ರೈಲ್ವೆ ಅಂಡರ್ ಪಾಸ್, ರೈಲ್ವೆ ಗೇಟ್ ಇದೆ. ಆ ಗೇಟ್ಗೆ ಏನಂದ್ರೆ ದಿನನಿತ್ಯ ಒಂದು 70ಕ್ಕೂ ಹೆಚ್ಚು ಟ್ರೈನ್ಗಳು ನಮ್ಮ ಕೇರಳ ಹಾಗೂ ತಮಿಳುನಾಡಿಗೆ ಹೋಗುವ ಟ್ರೈನ್ಗಳು ಇರೋದ್ರಿಂದ ಅಲ್ಲಿ ಯಾವಾಗಲೂ ಒಂದು ಸಮಸ್ಯೆ ಇತ್ತು. ಅರ್ಧ ಗಂಟೆ ಕಾಯ್ಬೇಕಾಗಿತ್ತು ವಾಹನಗಳು. ಮೋಸ್ಟ್ಲಿ ನಾವು ಕಳೆದ ಒಂದು 10 ದಶಕಗಳಿಂದ ಆ ಸಮಸ್ಯೆ ಬಗ್ಗೆ ಅಲ್ಲೊಂದು ಅಂಡರ್ ಪಾಸ್ ಹಾಕ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಕಳೆದ ವರ್ಷ ಅದಕ್ಕೆ ಒಂದು 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ರೈಲ್ವೆ ಇಲಾಖೆಯವರು ಆ ಯೋಜನೆಯನ್ನು ಈಗ ಸ್ಟಾರ್ಟ್ ಮಾಡಿ ಇನ್ನೇನು ಕೆಲವೊಂದು 6 ತಿಂಗಳೊಳಗಡೆ ಅದು ಮುಗೀತದೆ. ಅದು ನಮ್ಮ ಬಹುಶಃ ಒಂದು 10 ವರ್ಷದ ನಮ್ಮ ಹೋರಾಟ. ಯಾಕೆಂದ್ರೆ ಅಷ್ಟು ಸುಲಭದಲ್ಲಿ ಯಾವುದೇ ಒಂದು ನಮ್ಮ ಮನವಿಗೆ ಅಷ್ಟು ಸುಲಭ ಸ್ಪಂದಿಸುವುದಿಲ್ಲ. ಯಾಕೆಂದ್ರೆ ಅದು ದೊಡ್ಡ ಕೆಲಸ ಅಂಡರ್ ಪಾಸ್ ಮಾಡೋದಂದ್ರೆ ಅದು 10 ವರ್ಷಗಳ ನಮ್ಮ ಅವಿರತ ಹೋರಾಟ. ಅದಕ್ಕಾಗಿ ನಾವು ರೈಲು ರೋಕೋ ಮಾಡಿದ್ದೇವೆ, ನಾವು ರಸ್ತೆ ತಡೆ ಮಾಡಿದ್ದೇವೆ, ಧರಣಿ ಸತ್ಯಾಗ್ರಹ ಮಾಡಿದ್ದೇವೆ, ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಅದೊಂದು ಫಲ ಸಿಕ್ಕಿದೆ. ಅದನ್ನು ನಾನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದು ಏನಂದ್ರೆ ಬಹುಶಃ ಕೊರೋನಾ ಟೈಮಲ್ಲಿ ನಾವು ಎಲ್ಲರೂ ನಮಗೆ ನಿಮ್ಗೆಲ್ಲ ಗೊತ್ತಿದೆ, ನೀವು ಪಾಪ ವೈದ್ಯರುಗಳು, ನೀವು ಕೊರೋನಾ ವಾರಿಯರ್ಸ್ ಅಂತಲೇ ನೀವು ಹೆಸರು ಗಳಿಸ್ಕೊಂಡಿದ್ದೀರಿ. ಆ ಸಮಯದಲ್ಲಿ ನೀವು ಎಷ್ಟು ಕೆಲಸ ಮಾಡ್ತೀರಿ ಅಂತ ಹೇಳಿ ಅದು ನಮ್ಗೆಲ್ಲರಿಗೂ ಗೊತ್ತು. ಅಂತ ಸಮಯದಲ್ಲಿ ಬಹುಶಃ ತುಳುನಾಡು ರಕ್ಷಣಾ ವೇದಿಕೆ ಸಮೇತ ನಮ್ಮ ಎಲ್ಲ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ, ಅದರಲ್ಲೂ ನಮ್ಮ ಕೂಲಿ ಕೆಲಸ ಮಾಡೋರು ಮತ್ತು ನಿರ್ಗತಿಕರಿಗೆ ಯಾವಾಗ ಎಲ್ಲ ಅಂಗಡಿಗಳು ಕ್ಲೋಸ್ ಇರುವಾಗ ಅವರಿಗೆ ಪಾಪ ಬದುಕಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅಂತ ಸಮಯದಲ್ಲಿ ಸತತವಾಗಿ 62 ದಿನಗಳ ಕಾಲ ನಾವು ಮಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಹೋಗಿ ಅಲ್ಲಿರುವ ಕೂಲಿ ಕಾರ್ಮಿಕರಿಗೆ ಮತ್ತು ನಿರ್ಗತಿಕರಿಗೆ ಅನ್ನದಾನ ಕಾರ್ಯಕ್ರಮವನ್ನು 62 ದಿನಗಳ ಕಾಲ ಮಾಡಿದ್ದೇವೆ. ಬಹುಶಃ ಯಾವುದೇ ಒಂದು ಸಂಘಟನೆ ಅಷ್ಟು ದೀರ್ಘಕಾಲ ಒಂದು ಸುದೀರ್ಘವಾಗಿ ಅನ್ನದಾನ ಮಾಡಿದ ಒಂದು ಕಾರ್ಯಕ್ರಮ ಇಲ್ಲ. ಅದಕ್ಕೆ ತುಂಬಾ ಜನ ಅದಕ್ಕೆ ಮಹನೀಯರು ದೊಡ್ಡ ಹಣಕಾಸು ನೆರವು ನೀಡಿದ್ದಾರೆ. ಅಂತವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ಆ ಸಂದರ್ಭದಲ್ಲಿ. ಅದು ನಮ್ಮ ಒಂದು 2ನೇ ಕಾರ್ಯಕ್ರಮ. ಇನ್ನೊಂದು ಏನಂದ್ರೆ ತುಳುನಾಡು ರಕ್ಷಣಾ ವೇದಿಕೆ ಈಗ ಎಲ್ಲಾ ಬೇರೆ ಬೇರೆ ತುಳುಕೂಟಗಳು ಬೇರೆ ಬೇರೆ ಅವರು ಒಂದು ವಿಶ್ವ ತುಳು ಸಮ್ಮೇಳನ ಮಾಡ್ತಾರೆ. ವಿಶ್ವ ತುಳು ಸಮ್ಮೇಳನ ಮಾಡೋದಂದ್ರೆ ಅದು ಸುಲಭದ ಮಾತಲ್ಲ. ಯಾಕಂದ್ರೆ ಅದಕ್ಕೆ ಕೋಟಿಗಟ್ಟಲೆ ಖರ್ಚಾಗ್ತದೆ. ಅದನ್ನು ಕೆಲವರು ಅಷ್ಟು ಹಣಕಾಸಿನ ಶಕ್ತಿ ಇದ್ದವರು ಮಾಡ್ತಾರೆ. ಆದರೆ ತುಳುನಾಡು ರಕ್ಷಣಾ ವೇದಿಕೆ 100 ದಿನಗಳ ಕಾಲ ದಶಮಾನೋತ್ಸವದ ಅಂಗವಾಗಿ, ಅಂದ್ರೆ ತುಳುನಾಡು ರಕ್ಷಣಾ ವೇದಿಕೆ ದಶಮಾನೋತ್ಸವದ ಸಂದರ್ಭದಲ್ಲಿ 100 ದಿನಗಳ ಕಾಲ ನಾವು ಮಂಗಳೂರಿನ ಪುರಭವನದಲ್ಲಿ ವಿಶ್ವ ತುಳು ಸಮ್ಮೇಳನ ಮಾಡಿದ್ದೇವೆ. ಅದರಲ್ಲಿ ವಿವಿಧ ವಿಚಾರಗೋಷ್ಠಿ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅದೇ ರೀತಿ ನಮ್ಮ ವಿವಿಧ ತುಳುನಾಡಿನ ವಿವಿಧ ಕಲೆ ಇದಕ್ಕೆ ಸಂಬಂಧಿಸಿದಂತೆ ಸಾಂಸ್ಕೃತಿಕವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು 3 ದಿನಗಳ ಕಾಲ ವಿವಿಧ ವಿಚಾರಗೋಷ್ಠಿಗಳಾಗಿರ್ಬೋದು, ಅದೇ ರೀತಿ ನಮ್ಮ ತುಳುನಾಡಿನ
ವೈಭವದ ಬಗ್ಗೆ ಆಗಿರ್ಬೋದು. ಹಾಗೆಯೇ ನಾವು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಅವರಿಗೆ ಗೌರವ ಪ್ರಶಸ್ತಿ ಹಾಗೆ ಅನೇಕ ಪ್ರಶಸ್ತಿಗಳಂತ ನೀಡಿ ನಾವು ಆ ಒಂದು ತುಳು ಸಮ್ಮೇಳನ ಮಾಡಿದ ಕೀರ್ತಿಗೆ ತುಳುನಾಡ ಪಾತ್ರ. ಹಾಗಾಗಿ ಅದೇ ರೀತಿ ಇನ್ನು ಬೇರೆ ಕೆಲವು ವಿಷಯಕ್ಕೆ ಬರೋದಾದ್ರೆ ಅದು ನಮ್ಮ ತುಳುನಾಡಿನ ಕಂಬಳದ ವಿಷಯವಾಗಿರ್ಬೋದು. ಅದೇ ರೀತಿ ತುಳುನಾಡಿನ ನೇತ್ರಾವತಿ ಎತ್ತಿನ ಹೊಳೆ ಯೋಜನೆಯನ್ನು ತಿರುಗಿಸುವ ಸಂದರ್ಭದಲ್ಲಿ ಮೊದಲಿಗೆ ಹೋರಾಟ ಮಾಡಿದ್ದು ಆಕ್ಚುಲಿ ತುಳುನಾಡ ರಕ್ಷಣಾ ವೇದಿಕೆ. ಹಾಗಾಗಿ ಆ ಒಂದು ಕೆಲವು ನಮ್ಮ ಆ ತುಳುನಾಡ ರಕ್ಷಣಾ ವೇದಿಕೆ ಅದಕ್ಕೆ ನಾಂದಿ ಹಾಡಿದ್ದು ಆಕ್ಚುಲಿ ಎತ್ತಿನ ಹೊಳೆ ಯೋಜನೆಗೆ, ಎತ್ತಿನ ಯೋಜನೆ ಮಾಡಬಾರದು ಅಂತ ಹೇಳಿ. ಅದೇ ರೀತಿ ತುಳುನಾಡಿನ ವಿಷಯ ಬಂದಾಗ ನಾವು ಪ್ರತಿ ಸಲ ಅದೇ ರೀತಿ ನಮ್ಮ ಸಾಮಾಜಿಕವಾಗಿ ಇನ್ನು ಕೆಲವು ವೀಸಾ ಸಂದರ್ಭದಲ್ಲಿ ತುಳುನಾಡಿನ ಇಲ್ಲಿಂದ ಫಾರಿನ್ಗೆ ಹೋಗುವವರಿಗೆ ವೀಸಾ ಕೊಡಿಸ್ತೇನೆ ಅಂತ ಹೇಳಿ ಮಂಗಳೂರಿನಲ್ಲಿ ಕೆಲವರು ಮೋಸ ಮಾಡಿದ್ದಾರೆ. ಈಗಲ್ಲ, ಇದು ಈಗ ಮೊನ್ನೆ ಸಹ ನಾವೊಂದು ಮಾಡಿದ್ದೇವೆ. ಅದಕ್ಕಿಂತ ಮುಂಚೆ ನಾವು ದಶಕಗಳಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ನಮ್ಮ ದಶಕಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಅಂತ ಚೀಟಿಂಗ್ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಆದ್ರೂ ಮೊನ್ನೆ ಒಬ್ಬರು ಮಾಡಿದ್ದಾರೆ ದೊಡ್ಡ ಇದರಲ್ಲಿ. ಸೊ ಆ ಒಂದು ಕೆಲವೊಂದು ವಿಷಯಗಳಲ್ಲಿ ನಾವು ಪ್ರತಿ ಸಲ ಸಹ ನಾವು ಆಡು ಮುಟ್ಟದ ಸೊಪ್ಪಿಲ್ಲ ಅಂದ್ರೆ ನಾವು ಆಲ್ಮೋಸ್ಟ್ ಎಲ್ಲರ ಜನರ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ತುಳುನಾಡಿನಲ್ಲಿ ನಾವು ಪ್ರತಿಯೊಂದು ಜನರಿಗೆ ನಾವು ಸ್ಪಂದಿಸ್ತಾ ಬಂದಿದ್ದೇವೆ. ಅದೇ ರೀತಿ ಇನ್ನೊಂದು ಏನಂದ್ರೆ ನಮ್ಮ ಎಲ್ಲರಿಗೂ ಗೊತ್ತಿದೆ ನಮ್ಮ ತುಳುನಾಡಿನ ಸ್ವಾತಂತ್ರ್ಯ ಸಂಗ್ರಾಮ. ಆಕ್ಚುಲಿ ನಾವು 1857 ಬಗ್ಗೆನೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಇತಿಹಾಸಗಳಲ್ಲಿ ಪುಟಗಳಲ್ಲಿ ಇದೆ. ಆದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಕ್ಚುಲಿ ತುಳುನಾಡಿನಲ್ಲಿ ಆಗಿರೋದು 1837 ನಮ್ಮ ಅಮರ ಸುಳ್ಳೆ ಕ್ರಾಂತಿ ಅಂತಲೇ ಅದು ಬಹಳ ಫೇಮಸ್. ನಮ್ಮ ಕೆದಮಾಡಿ ರಾಮಯ್ಯಗೌಡ ಮತ್ತು ಅನೇಕ ನಮ್ಮ ಜನರು ಸೇರಿ ಬ್ರಿಟಿಷರ ವಿರುದ್ಧ ಆವಾಗಲೇ ಅವರ ಒಂದು ಏನು ಇದು ಧೋರಣೆ ಇದೆ, ಅವರ ಒಂದು ವ್ಯಾಪಾರದ ಧೋರಣೆಯ ವಿರುದ್ಧ ಆವಾಗಲೇ ಅವರು ಸಮರ ಸಾರಿ ಅವರ ವಿರುದ್ಧ ಹೋರಾಡಿ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಬಂದು 3 ದಿನಗಳ ಕಾಲ ನಮ್ಮ ತುಳುನಾಡಿನ ಧ್ವಜ ಇರುವ ಸೂರ್ಯಚಂದ್ರ ಇರುವ ಧ್ವಜವನ್ನು ಹಾರಿಸಿ ನಮ್ಮ ತುಳುನಾಡಿನ ಬಾವುಟ ಹಾರಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿ 13 ದಿನಗಳ ಕಾಲ ಅವರು ಸರ್ಕಾರ ಸಹ ಮಾಡಿದ್ರು. ಆ ಒಂದು ಕೆಲಸವನ್ನ ನಾವು 13 ವರ್ಷಗಳ ಅದರ ನೆನಪಿಗಾಗಿ 13 ವರ್ಷಗಳಿಂದ ನಾವು ಆ ತುಳುನಾಡಿನ ಬಾವುಟವನ್ನ ನಾವು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಏಪ್ರಿಲ್ 5 ಪ್ರತಿ ವರ್ಷ ನಾವು ಹಾರಿಸ್ತಾ ಬರ್ತಾ ಇದ್ದೇವೆ. ಸೊ ಅದು ನಾವು ತುಳುನಾಡಿನ ಬಗ್ಗೆ ನಮಗಿರುವ ಪ್ರೀತಿ ಮತ್ತು ನಮಗಿರುವ ಒಂದು ಇದನ್ನ ನಾವು ಕಾಪಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೂ ತುಳುನಾಡಿನ ಪ್ರತಿಯೊಂದು ಈಗ ತುಳುನಾಡಿನ ಸಿನಿಮಾದ ಬಗ್ಗೆ 2 ವರ್ಷದಿಂದ ಈಗ ಬೇರೆ ನಮ್ಮ ಈಗ ಹೋರಾಟದ ಪ್ರತಿಫಲವಾಗಿ ಕೆದಂಬೆ ರಾಮೇಗೌಡರ ಪ್ರತಿಮೆ ಈಗ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಆಗಿದೆ 2 ವರ್ಷಗಳ ಹಿಂದೆ. ಅದು ನಮ್ಮ ಬಹುಶಃ ನಾವು ಮಾಡಿರೋ ಹೋರಾಟಕ್ಕೆ ಒಂದು ಸಿಕ್ಕಿರೋ ಒಂದು ದೊಡ್ಡ ಜಯ ಅಂತಾನೆ ಹೇಳ್ಬೋದು. ಅದೇ ರೀತಿ ನಾವು ಬೇರೆ ಬೇರೆ ಈಗ ನಾವು ಡ್ರಗ್ಸ್ ವಿರುದ್ಧ ಅಭಿಯಾನ ಮಾಡಿದ್ದೇವೆ. ಅದೇ ರೀತಿ ಇನ್ನು ಸೇವೆಗಳ ಬಗ್ಗೆ ಮಾತಾಡಿದ್ರೆ ನಾವು ರಕ್ತದಾನ ಶಿಬಿರ ಮಾಡಿದ್ದೇವೆ, ಆರೋಗ್ಯ ಶಿಬಿರ ಮಾಡ್ತಾ ಇದ್ದೇವೆ. ಹಾಗೆ ಪ್ರತಿಯೊಂದು ನಾವು ಕ್ಷೇತ್ರದಲ್ಲಿ ಸಹ ನಮ್ಮನ್ನು ನಾವು ಕಳೆದ 15 ವರ್ಷಗಳಿಂದ ನಾವು ತೊಡಗಿಸಿಕೊಂಡಿದ್ದೇವೆ. ನಮ್ಮಲ್ಲಿ ಪ್ರತಿಯೊಂದು ಘಟಕ ಇದೆ. ನಮ್ಮ ಕಾರ್ಮಿಕ ಘಟಕ ಇದೆ, ಆಟೋ ರಿಕ್ಷಾ ಚಾಲಕ ಮಾಲಕರ ಘಟಕ ಇದೆ, ಆಂಬ್ಯುಲೆನ್ಸ್ ವಿರುದ್ಧ ಲಾಸ್ಟ್ ಟೈಮ್ ಒಂದು ಒಮಿನಿ ವಾಹನವನ್ನು ನಾವು ಬ್ಯಾನ್ ಮಾಡಿದ್ರು. ಒಮಿನಿ ವಾಹನ ಯೂಸ್ ಮಾಡುವ ರೋಡಿಗೆ ಬರುವಂಗಿಲ್ಲ ಅಂತೇಳಿ ಆವಾಗ ಆಂಬ್ಯುಲೆನ್ಸ್ನವರೆಲ್ಲ ನಮ್ಮ ಹತ್ರ ಬಂದು ಮನವಿ ಮಾಡಿದಾಗ ನಾವು ಹೋಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯವರ ರಿಕ್ವೆಸ್ಟ್ ಮಾಡಿ ಏನು ಬ್ಯಾನ್ ಇತ್ತು ಅದನ್ನು ನಾವು ತೆಗೆಸಿ ಇರುವ ವೆಹಿಕಲ್ಗಳನ್ನ ಕಂಟಿನ್ಯೂಷನ್ ಮಾಡ್ಬೇಕಂತ ಹೇಳಿ ನಾವು ಆ ಒಂದು ಮಾಡಿರೋದ್ರಿಂದ ನಮ್ಮ ಒಂದು ಆಂಬ್ಯುಲೆನ್ಸ್ ಮಾಲಕರೆಲ್ಲ ಸೇರಿ ನಮ್ಮೊಟ್ಟಿಗೆ ಸೇರಿ ಆಂಬ್ಯುಲೆನ್ಸ್ ಚಾಲಕ ಮಾಲಕರ ಘಟಕ ಆಯಿತು. ಅದೇ ರೀತಿ ನಮ್ಮದು ಏನು ವಕೀಲರ ಘಟಕ ಇದೆ. ಈಗ ಹೊಸದಾಗಿ ನಾವು ವೈದ್ಯರ ಘಟಕವನ್ನು ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ತುಂಬಾ ಖುಷಿ ಕೊಡ್ತಾ ಇರೋ ವಿಚಾರ. ನಾನು ಹೇಳಿದಾಗೆ ಕೊನೆಗೆ ನಾನು ಏನು ಹೇಳುದಂದ್ರೆ ತುಳುನಾಡು ರಕ್ಷಣಾ ವೇದಿಕೆ ಕಳೆದ 15 ವರ್ಷಗಳಲ್ಲಿ ಯೋಗಿಶೆಟ್ಟಿ ಜಪ್ಪು ಅವರ ನೇತೃತ್ವದಲ್ಲಿ ಜನರ ಕಷ್ಟದಲ್ಲಿರುವವರನ್ನ ಕಣ್ಣೀರು ಒರೆಸುವಂತ ಕೆಲಸವನ್ನ ಕಳೆದ 15 ವರ್ಷಗಳಲ್ಲಿ ನಾವು ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತಿಗೆ ತುಳುನಾಡು ರಕ್ಷಣಾ ವೇದಿಕೆ ಬಗ್ಗೆ ಜನರಿಗೆ ಒಂದು ಬಲವಾದ ನಂಬಿಕೆ ಇದೆ. ಏನಂದ್ರೆ ಇವರು ಕಷ್ಟಕ್ಕೆ ಇದ್ದಾರೆ ಅಂತ ಹೇಳಿ. ಮತ್ತೆ ನಾವು ಏನಿದ್ರು ನಮ್ಮ ಜನಜಾಗೃತಿ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಯಾವುದೇ ಹೋರಾಟಗಳಾಗಿರ್ಬೋದು, ನಾವು ಕಾನೂನಿನ ಚೌಕಟ್ಟನ್ನು ಬಿಟ್ಟು ಇವತ್ತಿನವರೆಗೂ ಎಲ್ಲೂ ನಾವು ಮಾಡಿಲ್ಲ. ನಾವು ಕಾನೂನನ್ನು ಗೌರವಿಸುತ್ತಿರುವ ಇವತ್ತು ಏಕೈಕ ಸಂಘಟನೆ ಇದೆ ಅಂದ್ರೆ ಅದು ತುಳುನಾಡು ರಕ್ಷಣಾ ವೇದಿಕೆ. ಯಾಕೆಂದ್ರೆ ನಮ್ಮಲ್ಲಿ ಅನೇಕ ಜಾತಿ ಸಂಘಟನೆಗಳಿದೆ, ಬೇರೆ ಸಂಘಟನೆಗಳಿದೆ. ನಾನು ಅವರ ಬಗ್ಗೆ ಮಾತಾಡಲಿಕ್ಕೆ ಹೋಗುದಿಲ್ಲ, ಅದು ಅವರವರ ಒಂದೊಂದು ಜಾತಿಗೆ ಸೀಮಿತವಾಗಿದೆ. ಆದರೆ ಎಲ್ಲಾ ಧರ್ಮದವರನ್ನು ಒಟ್ಟು ಸೇರಿಸಿ ಅವರಿಗೆ ಸಾಮಾಜಿಕವಾದ ಸಮಸ್ಯೆಗಳು ಬಂದಾಗ ಒಂದು ಸ್ಪಂದನೆ ಮಾಡ್ತಾ ಇರೋ ಸಂಘಟನೆ ಇದೆ ಅಂದ್ರೆ ಅದು ಏಕೈಕ ಸಂಘಟನೆ ತುಳುನಾಡು ರಕ್ಷಣಾ ವೇದಿಕೆ. ಆದ್ರಿಂದ ಆ ಸಂಘಟನೆ ಎಲ್ಲ ಸದಸ್ಯರಾಗಿ ನೀವು ಇವತ್ತು ಬಂದಿದ್ದೀರಿ. ನಿಮ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೊಂದಿಗೆ ಸದಾ
ನೀವು ಮಾಡಿರುವ ಕೆಲಸಕ್ಕೆ ನಿಮಗೆ ದೇವರು ಅನುಗ್ರಹ ನಿಮ್ಮ ಬೇಕು. ಯಾಕಂದ್ರೆ ದೇವರ ಅನುಗ್ರಹ ಇಲ್ಲದೆ ಯಾವ ವೈದ್ಯರಿಗೂ ಒಂದು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನೀವೇ ವೈದ್ಯರಾದ್ರೆ ನಿಮಗೂ ಒಬ್ರು ಒಂದು ಇದು ಬೇಕಂತ ಹೇಳ್ತಾರೆ. ಆ ದೇವರು ನಿಮಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಜನರ ಸೇವೆ ಮಾಡ್ಲಿಕ್ಕೆ, ಹಾಗೂ ನಿಮ್ಮ ಮಾಡುವ ಒಳ್ಳೆ ಕೆಲಸಕ್ಕೆ ಸದಾ ತುಳುನಾಡ ರಕ್ಷಣಾ ವೇದಿಕೆ ನಿಮ್ಮ ಬೆಂಬಲಕ್ಕೆ ಇರ್ತದೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ತುಳುನಾಡು ರಕ್ಷಣಾ ವೇದಿಕೆ ವೈದ್ಯರ ಘಟಕ ಇವತ್ತಾಗಿದ್ದ ಘಟಕ ಅಲ್ಲ, ಅದು ಮುಂಚೆಯಿಂದ ಇರುವಂತಹ ಘಟಕ. ಹಾಗಾಗಿ ಇವತ್ತು ನಮ್ಮ ಉಡುಪಿ ಜಿಲ್ಲೆಯ ಒಂದು ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದಾರೆ ತುಳುನಾಡು ನಮ್ಮ ಜಿಲ್ಲಾ ಕಚೇರಿಯಲ್ಲಿ. ಹಾಗಾಗಿ ವೈದ್ಯರಿಗೆ ನಾವು ವೈದ್ಯರ ಬಗ್ಗೆ ಹೇಳಲಿಕ್ಕೆ ನಾವು ಇವಾಗಲೇ ನಮ್ಮ ಪ್ರಶಾಂತ್ ಕಡಬ ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ವೈದ್ಯರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಇರ್ತಾರೆ, ವೈದ್ಯರಿದ್ದರಿಂದ ಏನು ನಮಗೆ ಲಾಭ ಅಂತ. ನಾನು ಗಮನಿಸಿದ ಹಾಗೆ, ಯಾಕಂದರೆ ನಾನು ಆಯುಷ್ ವೈದ್ಯರು, ಯಾಕಂದರೆ ಆಯುರ್ವೇದಿಕ್ ವೈದ್ಯರು ನನ್ನ ಊರಲ್ಲಿ ಕೂಡ ಇದ್ದಾರೆ, ಉಪ್ಪೂರು ಗ್ರಾಮದಲ್ಲಿದ್ದಾರೆ. ನಮ್ಮ ಡಾಕ್ಟರ್ ಕಿರಣ್ ಅಂತ ಇದ್ದಾರೆ, ಹೋಮ್ ಡಾಕ್ಟರ್ ಫೌಂಡೇಶನ್, ಗೊತ್ತಿರ್ಬೋದು. ನಾನು ಅವ್ರ ಜೊತೆಗೆ ನಾವು ಜೂನಿಯರ್ ಕಿರಣ್, ಡಾಕ್ಟರ್ ಕಿರಣ್ ಈಗ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾರೆ. ಡಾಕ್ಟರ್ ಶಶಿಕಿರಣ್ ಅವರು ನಾವೆಲ್ಲ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಆಟ ಆಡಿದವರು. ಅವರೊಂದು ಆಯುರ್ವೇದಿಕ್ ಡಾಕ್ಟ್ರವ್ರಿಗೆ ಯಾಕೆ ನಾವು ಜಾಸ್ತಿ ಮಹತ್ವ ಕೊಡೋದಂದರೆ, ನಾನು ಸಾಧಾರಣ ಹೆಚ್ಚು ಕಮ್ಮಿ ಒಂದು 20 ವರ್ಷದಿಂದ ನಾವು ಜನಸೇವೆ ಬರ್ತಾ ಇದ್ದೇವೆ. ಒಬ್ಬ ಕಡು ಬಡತನದಲ್ಲಿ ಒಬ್ಬ ಸತ್ತಾಗ ಮನೆಯಲ್ಲಿ ಅವ್ರಿಗೆ ಡೆತ್ ಆಗಿದೆ ಇಲ್ವೋ ಅಂತ ನೋಡಲಿಕ್ಕೆ ಬೇಕಾಗ್ತದೆ. ಆವಾಗ ನಮಗೆ ಹೋಮಿಯೋಪತಿ ಡಾಕ್ಟರ್ ಆಗಲಿ ಅಥವಾ ಅಲೋಪತಿ ಡಾಕ್ಟರ್ ಆಗಲಿ ಯಾರು ಅಲ್ಲಿ ಬರುವುದಿಲ್ಲ. ಅಲ್ಲಿ ಬರುವುದು ಯಾರಾದ್ರೂ ಇದ್ರೆ ಆಯುಷ್ ಡಾಕ್ಟರ್ ಮಾತ್ರ. ಕಾಲ್ ಮಾಡಿದ್ರೆ ಕರೆದ್ರೆ ಬರೋದು ಆಯುಷ್ ಡಾಕ್ಟರ್ ಬಿಟ್ಟರೆ ಬೇರೆ ಯಾವ ಡಾಕ್ಟರ್ ಬರೋದಿಲ್ಲ. ನಾವು ಅಲೋಪತಿ ಅವ್ರ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ, ಇಲ್ಲ ನೀವು ಸೀದಾ ಕರ್ಕೊಂಡು ಹಾಸ್ಪಿಟ್ಲ್ ಅಲ್ಲಿ ಹೋಗಿ ಯಾವುದೇ ಹಾಸ್ಪಿಟಲ್ ಇಲ್ಲ ನಮ್ಮ ಹಾಸ್ಪಿಟ್ಲ್ ಕರ್ಕೊಂಡು ಬನ್ನಿ ಅಂತಾರೆ. ಒಂದು ಕಡು ಬರೋದ್ರಿಂದ ಅವ್ನು ಯಾವ ರೀತಿ ನಾನು ಹೋಗ್ಲಿಕ್ಕೆ ಅವ್ನಿಗೆ ಅಷ್ಟು ದುಡ್ಡು ಕೂಡ ಇರುವುದಿಲ್ಲ ಅವನ ಕೈಯಲ್ಲಿ. ಒಂದು ಆಟೋ ರಿಕ್ಷಾಲಿ ಹೋಗ್ಬೇಕಾದ್ರೆ ಹಿಂದೆ ಉಡುಪಿಯಿಂದ ಈಗ ನಾವು ಕೊಳಲ್ಗಿರಿಂದ ಉಡುಪಿ ಬರಬೇಕಾದ್ರೆ ನಮ್ಗೆ 250 ರೂಪಾಯಿ ಬೇಕು ನಮಗೆ ಆಟೋ ರಿಕ್ಷಾಕ್ಕೆ. ಅಷ್ಟು ಕೂಡ ಅವ್ರ ಹತ್ರ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಈ ಆಯುಷ್ ಡಾಕ್ಟರ್ ಅವ್ರಿಗೆ ಫೋನ್ ಮಾಡಿದಾಗ ಆ ಸಂದರ್ಭದಲ್ಲಿ ಅವ್ರು ಇಮ್ಮಿಡಿಯೇಟ್ ಅವರು ನಮ್ಮ ಫೋನಿಗೆ ಸ್ಪಂದನೆ ಕೊಟ್ಟು ಅವ್ರು ನಮ್ಮ ಹತ್ರ ಬಂದು ಅವರ ಡೆತ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಇಂಥ ಟೈಮಿಗೆ ಡೆತ್ ಆಗಿದೆ, ಅದು ಕೂಡ ರಿಪೋರ್ಟ್ ಕೂಡ ಕೊಡ್ತಾರೆ. ಅವ್ರು ಖಾಲಿ ಡೆತ್ ಡಿಕ್ಲೇರ್ ಮಾಡಿಕೊಂಡು ಹೋಗುದಿಲ್ಲ ಅವರು. ಬಟ್ ಅವ್ರಿಗೆ ನಮ್ಮ ಆಧಾರ್ ಕಾರ್ಡ್ ತಗೊಂಡು ಯಾರು ಸತ್ತವರ ಅವರ ಆಧಾರ್ ಕಾರ್ಡ್ ತಗೊಂಡು ಹೋಗಿ ಅವರ ಲೆಟ್ರ್ ಕೂಡ ಕೊಡ್ತಾರೆ. ಯಾಕಂದ್ರೆ ನಮ್ಮ ಚರ್ಚಿಗೂ ಕೂಡ ಇವತ್ತು ಮುಂಚೆಲ್ಲ ಕ್ರಿಶ್ಚಿಯನ್ಸ್ ನಮ್ಮ ಕಮಿಟಿಗೆ ಬೇಕಂತ ಇರಲಿಲ್ಲ. ಯಾವುದೇ ಸತ್ತಾದಲ್ಲಿ ನಮಗೆ ಹೋಗಿ ತಗೊಂಡು ಹೋಗಿ ನಾವು ಹೂತಾಕ್ತಿದ್ರು ಹೋಗಿ ಸ್ಮಶಾನದಲ್ಲಿ. ಈಗ ಆ ಥರ ಅಲ್ಲ. ಈಗ ಫಾದರ್ ಕೂಡ ಡೆತ್ ಆದರೆ ಹೇಗೆ ಡೆತ್ ಆಯ್ತು ಅಂತ ಕೇಳ್ತಾರೆ. ನಾರ್ಮಲ್ ಡೆತ್ ಆಗಲಿ ಮನೆಯಲ್ಲಿ ಯಾವ ರೀತಿ ಡೆತ್ ಆಗಿದ್ರು ಅಂತ ರಿಪೋರ್ಟ್ ಕೇಳ್ತಾರೆ. ಅದನ್ನು ಅವ್ರು ಏನಾದರೂ ಲೆಟರ್ ಕೇಳ್ತಾರೆ. ಹಾಗೆ ಈಸಿಯಾಗಿ ಯಾರು ಕೂಡ ಈಗ ಮಣ್ಣು ಮಾಡೋದಿಲ್ಲ. ಯಾರು ಚರ್ಚಲ್ಲಿ ಆಗಲಿ, ದೇವಸ್ಥಾನದ ನಮ್ಮ ಹಿಂದೂ ಧರ್ಮದಲ್ಲಿ ಈಗ ಸ್ಮಶಾನದಲ್ಲಿ ಆಗಲಿ ಎಲ್ಲೂ ಕೂಡ ಎಲ್ಲಿ ಬೇಕಾದ್ರೂ ಲೆಟರ್ ಬೇಕಾಗ್ತದೆ ಈಗ. ಹಾಗಾಗಿ ನಮಗೆ ಆಯುರ್ವೇದಿಕ್ ಡಾಕ್ಟರ್ ಅವ್ರಿಗೆ ನಾವು ಯಾಕೆ ಹೆಚ್ಚು ಅವರಿಗೆ ನಾವು ಸ್ಪಂದಿಸ್ತೇವೆ ಅಂದರೆ ಈ ಒಂದು ಘಟನೆಗೋಸ್ಕರ. ಮತ್ತು ಎಲ್ಲೂ ಕೂಡ ಹೋದ್ರೂ ಕೂಡ ಅವರು ಯಾರು ಕರೆದ್ರು ಕೂಡ, ಯಾರು ನಮ್ಮ ಮೆಡಿಸಿನ್ಗೆ ಆಗಲಿ ಏನಕ್ಕಾಗಲಿ ಅವರು ಸರಿಯಾಗಿ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ಹಾಗಂತ ಅಲೋಪತಿ ಡಾಕ್ಟರ್ ಮಾಡೋದಿಲ್ಲ ಅಂತಲ್ಲ, ಅವರು ಕೂಡ ನಮಗೆ ಸ್ಪಂದಿಸ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ನಾನು ಹೇಳುವಂಥ ಘಟನೆಯ ಸಂದರ್ಭದಲ್ಲಿ ನಮಗೆ ಆಯುರ್ವೇದಿಕ್ ಡಾಕ್ಟರ್ ಅವ್ರಿಗೆ ನಾವು ಆ ಮಹತ್ವವನ್ನು ನಾವು ಕೊಡಲೇಬೇಕಾಗ್ತದೆ. ಹಾಗಾಗಿ ತುಳುನಾಡು ರಕ್ಷಣಾ ವೇದಿಕೆಗೆ ಅಂತ ನಮ್ಮ ಯೋಗಿ ಶೆಟ್ಟಿ ಜಪ್ಪು ಅವರ ಈ ಒಂದು ಸಂಘಟನೆಗೆ ಬಂದು ಸೇರ್ತಾರಂತಂದರೆ ನಮಗೆ ಅದರಷ್ಟು ಖುಷಿ ಯಾವುದಿಲ್ಲ. ಯಾಕಂದರೆ ಇದೊಂದು ದೊಡ್ಡ ನಮಗೆ ಸಂಘಟನೆ ಆಗಲಿಕ್ಕೆ ನಮಗೆ ಮಾರ್ಗ ಒಂದು ಸಾಗಿ ಬರುವುದು ನಮಗೆ ಇದು ನೋಡಿದರೆ ಇದೊಂದು ತುಂಬ ಖುಷಿ ತರುವಂಥ ವಿಷಯ. ಎಲ್ಲರೂ ಕೂಡ ನಾವು ಬಂದಂಥ ನಮ್ಮ ಕಾರ್ಯಕರ್ತರಿದ್ದಾರೆ, ಇಲ್ಲಿ ನಮ್ಮ ಆಟೋ ಚಾಲಕರು ಅನಿಲ್ ಅವರಿದ್ದಾರೆ, ನಮಗೆ ಅಧ್ಯಕ್ಷರು. ನಮಗೆ ವೇದಿಕೆಯಲ್ಲಿ ಕೂರಿಸಲಿಕ್ಕೆ ಇಲ್ಲಿ ಜಾಗ ಸಾಕಾಗುವುದಿಲ್ಲ. ಹಾಗಾಗಿ ಬೇರೆ ನಮ್ಮ ಪದಾಧಿಕಾರಿ ಅವರಿದ್ದಾರೆ, ನಾಗಲಕ್ಷ್ಮಿ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಗೌರವಾಧ್ಯಕ್ಷರಿದ್ದಾರೆ, ಗುಣವತಿ ಇದ್ದಾರೆ, ಗುಲಾಬಿ ಅಕ್ಕ ಇದ್ದಾರೆ, ಸುನಂದಕ್ಕ ಇದ್ದಾರೆ, ಕೋಶಾಧಿಕಾರಿ. ಎಲ್ಲರ ಹೆಸರು ಹೇಳಲಿಕ್ಕೆ ಆಗುದಿಲ್ಲ. ಬಟ್ ಎಲ್ಲರೂ ಕೂಡ ಇಲ್ಲಿ ನೀವು ತಾವು ಬಂದಿದ್ದೀರಿ. ನಮ್ಮ ಪ್ರಧಾನ ಕಾರ್ಯದರ್ಶಿ ರೋಷನ್ ಡಿಸೋಜ್ ಅವರಿದ್ದಾರೆ. ಆದರೆ ನಮ್ಮ ವೇದಿಕೆಯಲ್ಲಿ ಕೂರಿಸಲಿಕ್ಕೆ ಆಗೋದಿಲ್ಲ, ಜಾಗ ಸ್ವಲ್ಪ ನಮಗೆ
ಅಷ್ಟು ಏನು ಕಂಜೆಸ್ಟೆಡ್ ಆಗಿರೋದ್ರಿಂದ ನಮಗೆ ಗೋಷ್ಠಿ ಯಾರು ಕೂಡ ಬೇಸರ ಮಾಡಬಾರ್ದು. ವೇದಿಕೆ ಎಲ್ರಿಗೆ ಸಿಗ್ತದೆ, ಎಲ್ಲರೂ ನಾವಿವತ್ತು ವೇದಿಕೆಯಲ್ಲಿ ಕೂರ್ಬೇಕಂತ ನನಗೆ ಆಸೆ ಇಲ್ಲ, ಆದ್ರೂ ಕೂಡ ನಮ್ಮನ್ನು ಕೂರಿಸಿದ್ದಾರೆ ಈಗ ವೇದಿಕೆಯಲ್ಲಿ ಕೂರಿಸಿ ನಮ್ಗೆ ಈಗ ಅಧ್ಯಕ್ಷ ನಮ್ಮ ಉಡುಪಿ ತಾಲೂಕು ಅಧ್ಯಕ್ಷ ಕೃಷ್ಣಕುಮಾರ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಹೋರಾಟದಲ್ಲೂ ಆಗಲಿ, ಪ್ರತಿಭಟನೆಯಲ್ಲಿ ಆಗಲಿ, ಮನವಿ ಕೊಡೋದ್ರಲ್ಲಿ ಆಗಲಿ ಅವರೆಲ್ಲ ಅವರದ್ದೇ ಆದಂತಹ ಒಂದು ಕೆಲಸ ಬಿಟ್ಟು ಬಂದು ನಮ್ಮ ಒಟ್ಟಿಗೆ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಶೋಭಾ ಪಾಂಗ್ಲ ಅವರು ನಮ್ಮ ಮಹಿಳಾ ಅಧ್ಯಕ್ಷರು ಉಡುಪಿ ತಾಲೂಕು ಘಟಕದ ಅವರು ಕೂಡ ಅಷ್ಟೇ. ಅವ್ರು ಎಷ್ಟೋ ದೂರದಿಂದ ನಮ್ಮ ಪಾಂಗ್ಲದಿಂದ ಬರ್ತಾರೆ ಅವ್ರು ನೋಡಿದ್ರೆ ನಡಿಲಿಕ್ಕೆ ಅವರಿಗೆ ನಮಗೆ ರಸ್ತೆ ಇಲ್ಲ ನಮ್ಮ ತರ. ನಮ್ಗೆಲ್ಲ ಈಸಿಯಾಗಿ ನಮ್ಮ ಮನೆ ಒಳಗಡೆನೆ ಹೋಗುತ್ತೆ ನಮ್ದು ಗಾಡಿ ಎಲ್ಲ. ಅವ್ರ ಮನೆಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ ನೋಡಿ. ಇಷ್ಟು ಏಜಿನವರು ಆದ್ರೂ ಕೂಡ ಅವರೊಂದು ಸಂಘಟನೆ ಅಂದ್ರೆ ಎಷ್ಟು ಅವ್ರಿಗೆ ಗೊತ್ತಿದೆ ಸಂಘಟನೆ ಮಾಡಿದ್ರೆ ನಮ್ಗೆ ಏನ್ ಲಾಭ ಅಂತ. ಅವ್ರ ಲಾಭಕ್ಕೋಸ್ಕರ ಅಲ್ಲ, ಸಂಘಟನೆಯಲ್ಲಿ ನಮ್ಗೆ ಯಾವ ಕೂಡ ₹1 ಕೂಡ ನಮ್ಗೆ ಲಾಭ ಇಲ್ಲ. ಸಂಘಟನೆ ನಾವು ಜನರ ಸೇವೆ ಮಾಡ್ಲಿಕ್ಕೆ ಇರೋದು. ನಾವು ಬಂದಿರೋದು ಸ್ವಯಂ ಸೇವಕನಾಗಿ ನಾವು ಬಂದಿರೋದು. ನಾನು ಯಾರಿಗೆ ಅದು ಒಂದು ಸಮಸ್ಯೆ ಬಂದಾಗ ಅವರ ಪರವಾಗಿ ನಿಂತು ಅವರ ಸಮಸ್ಯೆ ಬಗೆಹರಿಸಲಿಕ್ಕೆ ಇರುವಂತವ್ರು ನಮ್ಮ ಸಂಘಟನೆ. ದುಡ್ಡು ಮಾಡ್ಲಿಕ್ಕೆ ಇರುವಂತ ಸಂಘಟನೆ ಅಲ್ಲ ನಮ್ದು. ಹಾಗಾಗಿ ಇವರು ಅಷ್ಟು ದೂರದಿಂದ ಬರ್ತಾರೆ. ಅವ್ರಿಗೆ ಕೂಡ ನಾವು ಅಭಿನಂದಿಸಲೇಬೇಕಾಗ್ತದೆ. ಜಯ ಪೂಜಾರಿ ಅವರು ಮೊದಲನೇದಾಗಿ ಹೇಳಿಬಿಟ್ಟು ಪ್ರಶಾಂತ್ ಸರ್ ಅವರು ಮಾತಾಡೋದ್ರಿಂದ ಮುಂಚೆ ಜಯ ಸರ್ ಹೆಸರು ಹೇಳ್ಬಿಟ್ರು. ಜಯಣ್ಣ ಸಂಘಟನೆ ಒಂದು ಕಾರ್ಯಕರ್ತರಂತ. ನಿಜವಾಗಿ ಹೇಳಿಕೋದ್ರೆ ನಾನು ಕೂಡ ಈ ಸಂಘಟನೆಗೆ ಬರಬೇಕಾದ್ರೆ ಅವರೇ ಕಾರ್ಯಕರ್ತ. ನಾನು ಈ ಸಂಘಟನೆಗೆ ವೀಕ್ಷಕರಾಗಿ ಉಡುಪಿ ಜಿಲ್ಲೆಗೆ ಆಯ್ಕೆ ಆಗ್ಬೇಕಾದ್ರೆ ಅವರೇ. ಯಾಕಂದ್ರೆ ನಾನು ಬರುದಿಲ್ಲ ಅಂತ ಆದ್ರೂ ಕೂಡ ನನ್ನನ್ನು ಸೇರಿಸಿ ಈಗ ಸತತ 8 ತಿಂಗಳಾಗ್ತಾ ಬಂತು, 8ರಿಂದ 9 ತಿಂಗಳಾಗ್ತಾ ಬಂತು ನಾನು ಇಲ್ಲಿ ಬಂದು ಸಂಘಟನೆಗೆ ಸೇರಿ. ಯೋಗೀಶನ್ ಅವರ ಪರಿಚಯ ನನಗೆ 2005ರಿಂದ ಇದೆ. ಯೋಗೀಶನ್ ಅವರ ಪರಿಚಯ ತುಂಬಾ ಹಳೆ ಪರಿಚಯದವರು. ನಂದು ಸರ್ವಿಸ್ ಪಾಸ್ಪೋರ್ಟ್ ಸರ್ವಿಸ್ ನಂದು. ನಾನು ಪಾಸ್ಪೋರ್ಟ್ ಆಫೀಸಿಗೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ನನಗೆ ಭೇಟಿಯಾಗಿದ್ರು. ನಮ್ದು ರಾಜೇಶ್ ಸರ್ ಅಂತ ಇದ್ದಾರೆ ಅಲ್ಲಿ ಮ್ಯಾಂಗ್ಳೂರಲ್ಲಿ. ಅವರ ಆಫೀಸಲ್ಲಿ ನನಗೆ ಮೊದಲನೇ ಭೇಟಿಯಾಗಿದೆ 2005ರಲ್ಲಿ. ಆ ಟೈಮಿಂದ ನಾನು ಪಾಸ್ಪೋರ್ಟ್ ಸರ್ವಿಸ್ ಮಾಡ್ತಾ ಇದ್ದೆ. ಆ ಟೈಮಿಂದ ನಮಗೆ ಪರಿಚಯ ತುಂಬಾ ಕ್ಲೋಸ್ ಆಗಿದೆ. ಮುಂಚೆಯಿಂದ ನಮ್ಮ ಸಂಘಟನೆ ಅವರು 2009ರಲ್ಲಿ ಸಂಘಟನೆ ಮಾಡಿದ್ರು. ಅವತ್ತಿಂದ ನನಗೆ ಕರಿತಾ ಇದ್ದಿದ್ರು, ಬನ್ನಿ ನಮ್ಮ ಸಂಘಟನೆ ಬನ್ನಿ ಅಂತ. ಕಾಲಾವಕಾಶ ಬೇಕು ಯಾವುದಕ್ಕೆ ಹೋಗ್ಬೇಕಾದ್ರೆ. ಹಾಗಂತ ನಮಗೆ ಇಲ್ಲಿ ಬಂದಂತ ಎಲ್ರಿಗೂ ಕೂಡ ನಾನು ಮಗದೊಮ್ಮೆ ನಮಗೆ ಎಲ್ರಿಗೂ ಅಭಿನಂದಿಸಿ ಸ್ವಾಗತ ಮಾಡಿಸಿ, ಮತ್ತೆ ನಮ್ಮ ಸ್ಟೆಲ್ಲಾ ಮೇರಿ ಅವರಿದ್ದಾರೆ, ಹೆಲೆನ್ ಬಾಯ್ ಅವರಿದ್ದಾರೆ. ಸ್ಟೆಲ್ಲಾ ನಮ್ಮದು ಕಾನೂನು ಸಲಹೆಗಾರ್ತಿಯಾಗಿ ನಮಗೆ ಅಡ್ವೊಕೇಟ್ ಕೂಡ ಹೌದು. ಅವರು ಕಾನೂನು ಸಲಹೆಗಾರ್ತಿಯಾಗಿ ಕೆಲಸ ಮಾಡ್ತಿದ್ದಾರೆ ನಮ್ಮ ತಾಲೂಕು ಘಟಕಕ್ಕೆ. ಅವರೆಲ್ಲರನ್ನು ತಮಗೆಲ್ಲರಿಗೂ ಬಂದಂಥ ಎಲ್ಲ ಕಾರ್ಯಕ್ರಮ ಹೊಸಬರು ಬಂದಿದ್ದಾರೆ, ಕೆಲವೊಂದು ಹೊಸಬರು ಬಂದಿದ್ದಾರೆ. ಎಲ್ಲರನ್ನು ಕೂಡ ನಾನು ಇವತ್ತಿನ ದಿನ ಬಂದಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮಾಡಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ವೇದಿಕೆಯಲ್ಲಿರುವಂಥ ನನ್ನ ಆತ್ಮೀಯ ಸಹೋದರ ಫ್ರಾಂಕಿ ಡಿಸೋಜ ಅವರೇ, ಅದೇ ರೀತಿಯಲ್ಲಿ ನಮ್ಮ ಇನ್ನೊಬ್ಬ ಸಹೋದರ ತಾಲೂಕು ಅಧ್ಯಕ್ಷರಾಗಿರುವಂಥ ಕೃಷ್ಣಕುಮಾರ್ ಅವರೇ, ತಾಲೂಕು ಗೌರವಾಧ್ಯಕ್ಷ ರವಿ ಆಚಾರ್, ಅದೇ ರೀತಿಯಲ್ಲಿ ನಮ್ಮ ಪ್ರತಿಯೊಂದು ಸಂದರ್ಭದಲ್ಲಿ ಸಹ ತುಳುನಾಡು ವೇದಿಕೆಯಲ್ಲಿ ನನ್ನೊಟ್ಟಿಗೆ ನಿರಂತರವಾಗಿ ಸಹಕಾರ ಮಾಡ್ತಾ ಸುಮಾರು ಅವರೊಂದು IBM ಕಂಪನಿಯಲ್ಲಿ ಇದ್ದವರು. ಅದೇ ರೀತಿಯಲ್ಲಿ ಜಯಣ್ಣ ನಮ್ಮ ಹಿರಿಯರಾದ ಜಯಣ್ಣ ಇದ್ದಾರೆ, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿದ್ದ ಶೋಭಾ ಮೇಡಮ್ ಇದ್ದಾರೆ, ನಮ್ಮ ಕಾನೂನು ಸಲಹೆಗಾರ ಮೇಡಮ್ ಇದ್ದಾರೆ, ನಾಗಲಕ್ಷ್ಮಿ ಮೇಡಮ್ ಇದ್ದಾರೆ. ಎಲ್ಲ ನಾನು ನೆನಪಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಭಾರಿ ಸಂತೋಷ ವಿಷಯ ಅಂದರೆ ವೈದ್ಯರು ಕೂಡ ನಮ್ಮ ಇಲ್ಲಿ ನಮ್ಮ ಸಂಘಟನೆಗೆ ಘಟಕದ ಇಲ್ಲಿ ನೂತನ ಪದಾಧಿಕಾರಿಗಳಾಗಿ ಇವರ ಆಯ್ಕೆ ಆಗ್ತಾ ಇದ್ದಾರೆ. ಯಾಕೆ ನನ್ನ ಉದ್ದೇಶ ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿದ ನಂತರ ಹುಟ್ಟೋಗ ಏನು ಗೊತ್ತಿರೋದಿಲ್ಲ, ಹುಟ್ಟಿದ ನಂತರ ಆಗ ಉಸಿರಿರ್ತದೆ ಅವರಿಗೆ. ಬಟ್ ಹಂತ ಹಂತವಾಗಿ ಅವರು ತನ್ನ ಹೆಜ್ಜೆ ಆಗ್ತಾ ಸಮಾಜಕ್ಕೆ ಬರ್ತಾರೆ. ಫಸ್ಟಿಗೆ ಅವರೊಂದು 4-5 ವರ್ಷ 6 ವರ್ಷಕ್ಕೆ ಫಸ್ಟ್ 1ನೇ ಕ್ಲಾಸಿಗೆ ತನಕ ಬರುವ ತನಕ ಅವರಿಗೆ ಸಮಾಜ ಎಂತ ಯಾವ ರೀತಿಯಲ್ಲಿ ಎಂತ ಸಹ ಗೊತ್ತಿರಲಿಲ್ಲ. ಖಾಲಿ ಒಂದು ಅಮ್ಮ ಅಂತ ಪ್ರೀತಿ ಇರ್ತದೆ, ಒಂದು ಅಮ್ಮನ ಅರ್ಥಕ್ಕೋಸ್ಕರ ಏನಾದ್ರು ಅವ್ರಿಗೆ ಬೇಕಾದ ಗಲಾಟೆ ಮಾಡಿ ಬೇರೆ ಬಿಟ್ಟರೆ ಈ ಸಮಾಜ ಸೊಸೈಟಿಯಲ್ಲಿಲ್ಲ. ಬಟ್ ಹಂತವಾಗಿ ಸಮಾಜಕ್ಕೆ ಬರುವಾಗ ಸಮಾಜ ಅವರಿಗೆ ಎಲ್ಲರಿಗೆ ಸಹ ಕಲಿಸ್ಲಿಕ್ಕೆ ಸಮಾಜ ಕಲಿಸ್ತಾರೆ ಅವರಿಗೆ. ಶಾಲೆಗೆ ಹೋಗುವಾಗ ಅವರಿಗೆ ಫೀಸ್ ಸ್ಟಾರ್ಟ್ ಆಗ್ತದೆ, ಶಾಲೆಗೆ ಅಡ್ಮಿಷನ್ಗೆ ಹೋಗುವಾಗ ಡೊನೇಷನ್ ಸ್ಟಾರ್ಟ್ ಆಗ್ತದೆ, ಶಾಲೆಯಿಂದ ಮತ್ತೆ ಹಂತವಾಗಿ ಅಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತದೆ. ಆ ನಂತರ ಅವರು ಹುದ್ದೆಗೆ ಬರುವಾಗ ಹುದ್ದೆಗೆ ಹೋಗುವಾಗ ಸಹ ಅಲ್ಲಿ ಇನ್ಫ್ಲುಯೆನ್ಸ್ ಎಲ್ಲ ಬರ್ತದೆ, ರಾಜ್ಯಕ್ಕೆ ಪ್ರಭಾವ ಬರ್ತದೆ. ಅದರಲ್ಲಿ ಯಾವುದಾದ್ರು ಅಂತ ಹೇಳಿ ಅವರ ಸಂದರ್ಭದಲ್ಲಿ ಅವರ ದೊಡ್ಡದಾಗುವ ಅವರ ತಂದೆ ಮೇಲೆ ತೀರೋದ್ರೆ ಆ ಜಾಗದ ಕಾಂಪ್ಲಿಕೇಶನ್ಗೆ ಪುನಃ ಒಂದು ಸರ್ಕಾರ ಡಿಪೆಂಡ್ ಆಗ್ಬೇಕಿರುತ್ತೆ. ಒಂದು ಡೆತ್ ಸರ್ಟಿಫಿಕೇಟ್ ತರಬೇಕಾದ್ರೆ ಒಂದು ಕಾರ್ಪೊರೇಷನ್ ಹೋಗ್ಬೇಕಾದ್ರೆ ಅಲ್ಲಿ ಕರಪ್ಷನ್ ಇರ್ತದೆ. ಮತ್ತೆ ಅದು ತಂದೆಯ ಮೇಲೆ ಪ್ರಾಪರ್ಟಿಯನ್ನು ಪಾಲ್ ಮಾಡಿದ್ರೆ ಅಲ್ಲಿ ವಕೀಲರು ಇರ್ತಾರೆ, ಬೇರೆಯವರು ಇರ್ತಾರೆ.
ಪುನಃ ಅಲ್ಲಿ ಸೊಸೈಟಿ, ಹಾಗೆ ಪ್ರತಿಯೊಂದು ಸಂದರ್ಭ ಸಮಾಜದಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ನಾವು ಸಮಾಜವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಅಂತ ಅವ್ರಿಗೆ ಗೊತ್ತಾಗ್ತದೆ. ಆ ಸಂದರ್ಭದಲ್ಲಿ ಎಷ್ಟೇ ಜನರು ಪಾಪ ಮೊದಲು ತಂದೆ ತಾಯಿ ಎಂತ ಮಾಡ್ತಾರೆ, ತನ್ನ ಮಗನಿಗೆ ಖಾಲಿ ಎಜುಕೇಶನ್ ಕೊಡ್ಲಿ, ಅವ್ರ ಜಾಬಿಗೆ ಹೋಗ್ಲಿ ಅಂತ ಅವರಿಗೆ ಬೇರೆ ರೀತಿಯ ಸಮಾಜದ ಬಗ್ಗೆ ಗೊತ್ತು ಮಾಡೋದಿಲ್ಲ. ಆದ್ರೆ ಆ ವ್ಯಕ್ತಿ ಬೆಳೆಯುವಾಗ ಆನಂತರ ಅವರಿಗೆ ಕಷ್ಟ ಆಗ್ತದೆ. ಇತ್ತೀಚೆಗೆ ನೀವು ನೋಡಿರ್ಬೋದು, ಹೆಚ್ಚಾಗಿ ಸುಸೈಡ್ ಎಲ್ಲ ಯಾಕೆ ಆಗ್ತದೆ, ಅವ್ರು ಸಮಾಜದಲ್ಲಿ ಬೆರೆಯುವುದಿಲ್ಲ. ಅವರನ್ನು ಅವರೇ ನುಗ್ಗುಕೊಳ್ತಾರೆ, ಅವರೇ ಕಣ್ಣೀರಾಗ್ತಾರೆ. ಅವ್ರು ಏನಾದ್ರು ಅವರಿಗೆ ಸಮಸ್ಯೆ ಕೂಡ ಅವ್ರು ಇನ್ನೊಬ್ಬರನ್ನು ಕೇಳಲಿಕ್ಕೆ ಆಗುತ್ತೆ. ಯಾಕಂದ್ರೆ ಸಮಾಜದಿಂದ ಅವರನ್ನು ದೂರ ಇಟ್ಟಿರ್ತಾರೆ ತಂದೆ ತಾಯಿಯವರು ಯಾಕಂದ್ರೆ ಹೆದರಿಕೆಯಲ್ಲಿ ನನ್ನ ಮಕ್ಕಳು ಯಾರ್ದು ಹೋಗ್ಬಾರ್ದು, ಯಾರ್ದು ಪರಿಚಯ ಮಾಡ್ಬಾರ್ದು, ಯಾರ್ದು ಗೊತ್ತಿರಬೇಕು, ಕಲೀಲಿ ಮತ್ತೆ ಮನೆಗೆ ಬರಲಿ ನಮ್ಮ ತಂದೆ ತಾಯಿಯವರು ನೋಡ್ಲಿಲ್ಲ. ಆದ್ರೆ ಅವರು ಬೇರೆ ಸಮಾಜದಲ್ಲಿ ನಮಗೆ ಹೊಂದಿಕೊಳ್ಳುವಂತ ಅಗತ್ಯ ಇದೆ. ಯಾಕಂದ್ರೆ ಈಗ ಅಂತವರಿಗೆ ಕಷ್ಟ ಜಾಸ್ತಿ. ಈಗ ಡಾಕ್ಟರ್ಸ್ ಇರ್ತಾರೆ, ಪಾಪ ಡಾಕ್ಟರ್ನವರು ಒಂದು ಸ್ಟೇಷನ್ ಮತ್ತೊಂದು ಕೋರ್ಟ್ ಅಂತ ನೋಡಿರುವುದಿಲ್ಲ. ಆದ್ರೆ ಸೊಸೈಟಿ ಎಂತ ಮಾಡ್ತಂದ್ರೆ ಅವರ ಕೆಲವು ಸಂದರ್ಭದಲ್ಲಿ ಅವರ ಜಾಸ್ತಿ ಒಳ್ಳೆತನನೇ ಅವರಿಗೆ ಕೋರ್ಟ್ ಕಚೇರಿ ಸ್ಟೇಷನ್ ಅಲ್ಲಿ ಹೋಗುವಂತ ಪರಿಸ್ಥಿತಿ ಮಾಡ್ತದೆ. ಯಾಕಂದ್ರೆ ಸಮಾಜ ಸಾಗೆ, ಯಾಕಂದ್ರೆ ಸಮಾಜದಲ್ಲಿ ಕೂಡ 1% ಜನ ಇದ್ದಾರೆ. 99% ಜನ ಒಳ್ಳೆಯವರಿದ್ದೆ ಸಹ 1% ಇದ್ರು, ಮೊದಲಿನ ಇದ್ರು. ಮತ್ತೆ ಈಗ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಮೊದಲು ಕೂಡ ರಾಕ್ಷಸರು ಮತ್ತೆ ದೇವರ ಮಾನವರು ಇತ್ತು, ಆದ್ರೆ ಆಗ ಪರ್ಸೆಂಟೇಜ್ ಕಮ್ಮಿ ಇತ್ತು. ಆಗ ಅನ್ಯಾಯ ಮಾಡೋರ ಸಂಖ್ಯೆ ಕಮ್ಮಿ ಇತ್ತು, ಈಗ ಅನ್ಯಾಯ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ಈಗ ನಾವೆಂತ ಮಾಡ್ತೇವೆ, ನಾವು ಒಂದು ವೈಟ್ ಕಾಲರ್ ಆಗಿ ಒಳ್ಳೆಯವರು ನಾವು ಬೇಡ, ನಮ್ಗೆ ಯಾವ ರೀತಿ ಹೋಗುದಿಲ್ಲ ಅಂತ ನಮ್ಮ ಎದುರು ಯಾವ್ದು ಅನ್ಯಾಯ ಆದ್ರೆ ನಾವು ನೋಡುದಿಲ್ಲ. ನಾನು ಲಾಸ್ಟ್ ಟೈಮ್ಸ್ ಒಂದು ಹೇಳಿದೆ, ನಮ್ಗೆ ಒಂದು ಮನುಷ್ಯರಾದ ಮೇಲೆ ನಮಗೆ ಫೀಲಿಂಗ್ಸ್ ಬೇಕು, ಹೃದಯ ಬರಬೇಕು. ನಮಗೆ ಒಂದು ಫೀಲಿಂಗ್ಸ್, ಒಂದು ಬಡಿತ ಸ್ಟಾರ್ಟ್ ಆಗಬೇಕು. ರವೀಂದ್ರ ಅವರು ಒಂದು ಫೋನ್ ಮಾಡಿ ನಮಗೆ ಯೋಗೀಶನ್ ಇಂಥ ಸಮಸ್ಯೆಯಲ್ಲಿ ಉಂಟು ಅಂತ ಹೇಳಿದಾಗ ನಂಗೆ ಒಂದು ಅವರ ಜಾಗಕ್ಕೆ ಹೋಗಿ ನಾನು ನೆನೆಸ್ಬೇಕು, ಪಾಪ ಅವರು ಯಾವ ರೀತಿಯಲ್ಲಿ ಫೇಸ್ ಮಾಡಿರ್ಬೋದು. ಅವರಿಗೆ ಪಾಪ ಇಂಥವರೊಂದು ಮಗ ಆಗಿದ್ದಾರೆ, ಗೌರವಿತ ಸ್ಥಾನದಲ್ಲಿ ಇರ್ತಾರೆ, ಅವರೊಬ್ಬ ಹೆಂಡತಿ ಇರ್ತಾರೆ, ಅವ್ರ ಮಗು ಇರ್ತದೆ. ಮಗು ನಾಳೆ ಒಂದು ಎಂತಾದ್ರು ಸಂದರ್ಭ ಬಂದಾಗ ತನ್ನ ಮಗು ಹೇಳ್ತಾರೆ, ಒಂದು ಯಾವ್ದಾದ್ರು ಪೇಪರ್ ಅಲ್ಲಿ ಬಂದ್ರೆ ನನ್ನ ತಂದೆ ಇಂಥ ಕೆಟ್ಟ ಕೆಲಸ ಮಾಡಿದಾರ ಅಂತ ಫೀಲಿಂಗ್ಸ್ ಅಲ್ಲಿ ಒಬ್ಬ ತಂದೆ ಆದವರು ಎಷ್ಟು ಕಷ್ಟಪಡ್ತಾರೆ. ಆಗ ಅವರ ಕಷ್ಟವನ್ನು ನಾವು ನೆನೆಸ್ಬೇಕು. ಅದು ನಮ್ಗೆ ನಮ್ಮ ಪ್ರೀತಿ ಬರ್ಬೇಕು, ನಮ್ಗೆ ಫೀಲಿಂಗ್ಸ್. ಒಬ್ಬ ಮನುಷ್ಯ ಹೇಳಿದ್ರೆ ಇವತ್ತು ಯಾರು ಗ್ಯಾರಂಟಿ ಇಲ್ಲ. ಇವತ್ತೊಂದು ನಾನು ನೋಡಿ, ಒಬ್ರು ಯೂರಲಜಿಸ್ಟ್ ಡಾಕ್ಟರ್ ಒಬ್ರು ಲೆತ್ತದನ್ನ ಪೇಪರ್ ನೋಡಿದ್ದೆ ನೋಡಿ. ಅವ್ರು ಡಾಕ್ಟರ್ ಅದಕ್ಕೆ ಯಾರು ಕೂಡ ಡಾಕ್ಟರ್ ಆಗಲಿ ಎಷ್ಟು ದೊಡ್ಡ ಇದಾದ್ರೆ ಸಹ, ಎಷ್ಟೇ ಶ್ರೀಮಂತರಾಗಿದ್ರು, ಪುನೀತ್ ರಾಜ್ಕುಮಾರ್ ಅಂತ ಯೋಚನೆ ಮಾಡಿ, ಅವರಿಗೆ ಹಣದ ತೊಂದರೆ ಇರಲಿಲ್ಲ. ಹಣ ಸಹಿತ ಹೆಸರು ಸಹಿತ ಅದು ಅವರಿಗೆ ಬದುಕಲಿಕ್ಕೆ ಆಗಲಿ. ಯಾಕಂದ್ರೆ ದೇವರ ಇಚ್ಛೆ ಬೇರೆ ಇರ್ತಾರೆ. ಅದಕ್ಕೋಸ್ಕರ ನಾವು ಎಷ್ಟು ಜನ ಸಮಯ ಇದ್ದೇವೆ ಅಷ್ಟು ಜನ ಒಳ್ಳೇದು ಮಾಡುವ. ನಮ್ಗೆ ಫೀಲಿಂಗ್ಸ್ ಬರ್ಬೇಕು, ನಾವು ನೋಡ್ಬೇಕು. ಯಾಕೆ ನಾವು ರೋಡಲ್ಲಿ ಒಂದು ಗಾಡಿ ಸ್ಟಾರ್ಟ್ ಮಾಡಿ ನಾವು ಮನೆಯಿಂದ ಹೊರಟೋಗ, ನಾನು ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದೆ, ಮನೆಯಿಂದ ಹೋಗುವಾಗ ನಾವು ಒಂದು ಕಡೆಯಲ್ಲಿ ಒಂದು ತೊಂದರೆ ಆದಾಗ ನಮಗೆ ಫೀಲಿಂಗ್ಸ್ ಆಗ್ತದೆ, ಇಲ್ಲಿ ತೊಂದರೆ ಆಗ್ತಾ ಉಂಟು, ಅದನ್ನು ನಾವು ಪ್ರತಿರೋಧಿಸುವ. ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತದೆ, ಅಲ್ಲಿ ಆಕ್ಸಿಡೆಂಟ್ ಆದವರು ಯಾರು ಪಾಪ ಒಂದು ಗಾಡಿ ಸೈಡ್ ಹಾಕಿಕೊಂಡು ನೋಡ್ಬೇಕು ಯಾರಪ್ಪ ಅಂತ ಒಂದು ಫೀಲಿಂಗ್ಸ್ ಬರ್ಬೇಕು. ಯಾರ ಪಾಪ ಒಂದು ಬಿದ್ದಿದ್ದಾನೆ, ಅಥವಾ ಒಂದು ರೋಡಲ್ಲಿ ಒಂದು ಕಲ್ಲೇ ಬಿದ್ದಿದೆ, ಕಲ್ಲನ್ನು ನಾವು ಎಕ್ಕೊಂಡ್ರೆ ಯೋಚನೆ ಮಾಡ್ಬೇಕಿಲ್ಲ. ಬೈಕಲ್ಲಿ ಯಾರು ಬಿದ್ದು ಪಾಪ ಆಕ್ಸಿಡೆಂಟ್ ಆಗ್ಬೋದು. ನೀವು ನೆನೆಸ್ಬೇಕು, ಒಂದು ವೇಳೆ ನಿಮ್ಮ ಫ್ಯಾಮಿಲಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಉಂಟು, ಅದು ನಾವು ಯೋಚನೆ ಮಾಡ್ತಿಲ್ಲ. ನಾವು ಆಕ್ಸಿಡೆಂಟ್ ಆಗ ಹೋದ್ರೆ ಸೀದಾ ನಾವು ಹೋಗ್ತೇವೆ, ಮತ್ತೆ ಗೊಂದಲ ಗೊತ್ತಾಗ್ತದೆ. ಆದ್ರೆ ನಾವು ಪಾಸಾಗಿ ಬರೋದು ಆಕ್ಸಿಡೆಂಟ್ ನಮ್ಮ ಫ್ಯಾಮಿಲಿ ನಮ್ಮ ಮೆಂಬರ್ ನಮ್ಮ ಅಂತ ಗೊತ್ತಿರುವುದಿಲ್ಲ. ಆ ಒಂದು ಫೀಲಿಂಗ್ಸ್ ಬೇಕು. ಯಾಕಂದ್ರೆ ಇವತ್ತು ಸಂಘಟನೆ ಬಗ್ಗೆ ಕೂಡ ಗೌರವ ಕಮ್ಮಿ ಆಗಿದೆ. ಕೆಲವು ಬೆಂಗಳೂರು ಬೇರೆ ಬೇರೆ ಕಡೆಯ ಸಂಘಟನೆ ಬಗ್ಗೆ ಗೌರವ ಕಮ್ಮಿ ಆಗಿದೆ. ಯಾಕಂದ್ರೆ ಸಂಘಟನೆ ಇರುವುದು ಅವರು ಬದುಕಲಿಕ್ಕೋಸ್ಕರ ಅಂತ ಆಗಿದೆ. ಅವರು ತನ್ನ ಬದುಕಲಿಕ್ಕೋಸ್ಕರ ಸಂಘಟನೆ ಕಟ್ಕೊಂಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನ ಜೀವನ ಹೋಗ್ಬೇಕು, ಚೆನ್ನಾಗಿ ಬದುಕಬೇಕು ಅಂತ ಹೇಳ್ಕೊಂಡು ಸಂಘಟನೆ ಇದ್ದಾರೆ. ಅದರಿಂದಾಗಿ ಬೇರೆ ಸಂಘಟನೆಗಳು ಎಷ್ಟು ಹಾಳಾಗ್ತದೆ. ನಾವು ಅದರಲ್ಲಿ ಗೌರವದಲ್ಲಿ ನಾವು ಸಂತೋಷ ಹೇಳ್ತೀವಿ. ನಾವು 15 ವರ್ಷ ಸಂಘಟನೆ ಅಧ್ಯಕ್ಷ ಕೂಡ ನಮ್ಮಲ್ಲಿ ಒಂದೇ ಒಂದು ಬ್ಲಾಕ್ ಬ್ಯಾಕ್ ಇಲ್ಲ, ಒಂದೇ ಒಂದು ಪೊಲೀಸ್ ಕೇಸ್ ಇಲ್ಲ ನಮ್ಮಲ್ಲಿ. ನಮ್ಮ ಸಂಘಟನೆ ಮೇಲೆ ಒಬ್ಬೊಬ್ಬರು ಒಂದು ಆರೋಪ ಕೂಡ ಇಲ್ಲ. ಉಳ್ನಾಡು ರಾಷ್ಟ್ರ ವೇದಿಕೆ ಇಂತೆಂತ ಮಾಡಿ ಒಂದು ಆರೋಪ ಇಲ್ಲ. ಅದು ನಮ್ಗೆ ಸಂತೋಷ. ನಮ್ಮ ಬಗ್ಗೆ ಒಂದು ಒಳ್ಳೆ ಒಂದು ವ್ಯವಸ್ಥೆಯನ್ನು ಇಟ್ಕೊಳ್ತೇವೆ. ನಮ್ಮಲ್ಲಿ ಯಾರು ಕೂಡ ಒಬ್ರು ಕೆಟ್ಟ ಕೆಲಸ ಮಾಡಿರ್ಲಿಕ್ಕಲ್ಲ. ನಾನು ಪ್ರೌಢಲ್ಲಿ ಹೇಳ್ತೇನೆ, ಉಳ್ನಾಡು ರಾಷ್ಟ್ರ ವೇದಿಕೆ ಯಾರೇ ವ್ಯಕ್ತಿಗಳು ಕೂಡ ಕೆಟ್ಟ ಕೆಲಸ ಮಾಡುದಿಲ್ಲ, ಮಾಡಿದ್ರೆ ಜಾಸ್ತಿ ಸಮಯ ಇರುವುದಿಲ್ಲ. ನಾವು ಡೈರೆಕ್ಟ್ ಅವ್ರಿಗೆ ವ್ಯಾಲಿಡಿಟಿ ಅವ್ರಿಗೆ ಎಕ್ಸ್ಪೈರಿ ಡೇಟ್ ಸ್ಟಾರ್ಟ್ ಆಗ್ತದೆ. ಸಂಘಟನೆ ನಮ್ದು ತುಳುನಾಡು ಅಷ್ಟು ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದೇವೆ. 15 ವರ್ಷದಲ್ಲಿ ಯಾರು ಕೂಡ ಇಲ್ಲಿ ಕೆಲಸವನ್ನು ಕೆಟ್ಟದ್ದು ಮಾಡಿದಾರ ಅವ್ರು ಇವತ್ತು ನಮ್ಮ ಸಂಘಟನೆ ಇಲ್ಲ. ಇವತ್ತು ಉಡುಪಿಯಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು, ಬೇರೆ ಬೇರೆ ಶಾವಲ್ ಹಾಕಿ ಈ ಶಾವಲ್ ಬೇರೆ ಕಲರ್ ಶಾವಲ್ ಆಗಿದೆ, ಅವರೆಲ್ಲ ನನ್ನ ಶಿಷ್ಯರು. ನೀವು ಫೇಸ್ಬುಕ್ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಎಲ್ಲ ನೀವು ಒಂದು 3 ವರ್ಷ 4 ವರ್ಷ 5 ವರ್ಷದ ಮೊದಲು ಈಗ ಬೇರೆ ಸಂಘಟನೆ ಇದೆಯಲ್ಲ ಲೀಡರ್ ಆಗಿದ್ದಾರೆ, ಅವರು ನಮ್ಮ ಸಂಘಟನೆ ಅವರಿಗೆ ಉಳಿಸ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಅವ್ರು ಇಲ್ಲಿ ಸಂಘಟನೆ ಒಳ್ಳೇದು ಮಾಡಿಲ್ಲ. ಅದರಿಂದಾಗಿ ಅವ್ರ ಎಕ್ಸ್ಪೈರಿ ಡೇಟ್ ಜಾಸ್ತಿ ಬೇಗ ಆಗ್ತದೆ. ಅದಕ್ಕೋಸ್ಕರ ನಾವು ಹೇಳೋದು, ನಮ್ಮ ಸಂಘಟನೆ ಇವತ್ತು ಬಂದಿದ್ದೀರಾ, ನಾವು ನಿಮ್ಮೊಟ್ಟಿಗೆ ಯಾವಾಗಲೂ ಸದಾ ಇರ್ತೇವೆ. ಯಾಕಂದ್ರೆ ನನಗೆ ಬೇಸರ ಆಯ್ತು. ಯಾಕಂದ್ರೆ ನಮ್ಮಲ್ಲಿ ಡಾಕ್ಟರ್ನವರಿಗೆ ಒಂದು ಕೆಲವು ಸಮಸ್ಯೆ ಬಂದಾಗ ಗೊತ್ತಾಗ ನಂಗೆ ಬೇಸರ ಆಯ್ತು. ಯಾಕಂದ್ರೆ ಡಾಕ್ಟರ್ ನಾವು ಸಪೋರ್ಟ್ ಮಾಡ್ಬೇಕು ಸ್ವಾಮಿ. ಕಾನೂನು ಬುಕ್ ಒಂದು ರೀತಿಯಲ್ಲಿ ಇದ್ರೆ ಸಹ ಮಾನವೀಯತೆ ಬೇರೆ ಇದ್ದಾರೆ. ಮಾನವೀಯತೆ ಬೇರೆನೆ.
ಕಾನೂನು ಬುಕ್ ಪ್ರತಿಯೊಂದು ಫಾಲೋ ಮಾಡೋದಿಲ್ಲ. ಯಾರು ಮಾಡ್ತಾರೆ ಸ್ವಾಮಿ? ನಂಗೆ ಬಂದಾಗ ನನಗೆ ಆ ಕಾನೂನು ಬಗ್ಗೆ ನಾವು ಇಂಟ್ರೆಸ್ಟ್ ಇಲ್ಲ. ನಾವು ಒಂದು ಮನೆ ಕಟ್ಟುವಾಗ ನಾವು ರಿಕ್ವೆಸ್ಟ್ ಮಾಡ್ತೇವೆ, ಒಂದು ಸೆಟ್ ಬ್ಯಾಕ್ ಸ್ವಲ್ಪ ಸರಿ ಮಾಡ್ಬೋದು ಮಾರೆ, ಸ್ವಲ್ಪ ರೋಡ್ ಕೊಡ್ರ ವಿಚಾರ. ಅದೇ ಇನ್ನೊಬ್ಬರಿಗೆ ನಾವು ಬೇರೆ ತೋರಿಸಿ ಡಾಕ್ಟರ್ ಇಲ್ಲ ಮಾರೆ, ಅವರು ಅದು ಮದ್ದು ಕೊಡ್ತಾರೆ, ಇದು ಮದ್ದು ಕೊಡ್ತಾರೆ, ಅದು ಸ್ವಾಮಿ ಅವರು ಬದುಕಿಸ್ಲಿಕ್ಕೆ ನೋಡುವ ಸಂದರ್ಭದಲ್ಲಿ ಕೆಲವು ಸಲ ಬೇಕಾಗ್ತದೆ. ಈಗ ಅವ್ರು ಹೇಳಿದ್ರು ಅಲೋಪತಿ ಡಾಕ್ಟರ್ಸ್ ಒಳ್ಳೆ ಡಾಕ್ಟರ್ ಇದ್ದಾರೆ, ಸಂತೋಷ, ಖುಷಿ ನಮ್ಗೆ, ಪಾಪ ಒಳ್ಳೆ ಸೇವೆ ಮಾಡ್ತಾರೆ. ಆದ್ರೆ ಅವರೊಂದು MD ಡಾಕ್ಟರ್ ಆಗಿ ಆಗ್ಬೇಕಾದ್ರೆ ಮಿನಿಮಮ್ ಸುಮಾರು 4 ರಿಂದ 5 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಾರೆ. ಅವ್ರು ಸೀದಾ ಒಂದು ಗ್ರಾಮಾಂತರದಲ್ಲಿ ಒಂದು ಪ್ಲೇಸ್ ಅಲ್ಲಿ ಬಂದು ಅವರಿಗೆ ಒಂದು ಕ್ಲಿನಿಕ್ ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಗೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಅಷ್ಟು ನಮಗೆ ಪೇಷಂಟ್ MD-ಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮೆಡಿಕಲ್ಗೆ QP-ಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಫಾರ್ಮಸಿಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ನಮ್ಗೆ ಸಾಧ್ಯ ಇಲ್ಲ. ಅಷ್ಟು ಜನರಿಗೋಸ್ಕರ ನಮ್ಗೆ ಅಷ್ಟು ಮೆಡಿಕಲ್ ಶಾಪ್ ಸ್ಟಾರ್ಟ್ ಮಾಡ್ಬೇಕು, ಅಷ್ಟು ಫಾರ್ಮಸಿಸ್ಟ್ ರೆಡಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಅದು ಸರ್ಕಾರದ ಡಿಫಾಲ್ಟ್ ಸ್ವಾಮಿ, ಜನರ ಡಿಫಾಲ್ಟ್ ಅಲ್ಲ. ನೀವು ಡಾಕ್ಟರ್ ನಾವು ಪಾಪ ನಿಮ್ಮ ಕ್ಷೇತ್ರ ನೀವು ಸೇವೆ ಮಾಡ್ತಿದ್ದೀರಾ, ನಾವು ಸಂತೋಷ ಪಡ್ಬೇಕು. ಪಾಪ ರೋಗಿಯನ್ನು ಬದುಕಿಸ್ಲಿಕ್ಕೆ ಟ್ರೈ ಮಾಡ್ತೀರಾ ಕೆಲವು ಸಂದರ್ಭದಲ್ಲಿ. ನೀವು ಕೂಡ ಎಲ್ಲ ಯಾರು MBBS ಡಾಕ್ಟರ್ ನಾವು ಕಲಿಯುವಂತ ಆಲ್ಮೋಸ್ಟ್ 100% 90% ಎಲ್ಲ ನೀವು ಸಿಲೆಬಸ್ ನೀವು ಕಲ್ತಿದ್ದೀರಾ. ಬಟ್ ಅವರಿಗೆ MBBS ಅಂತ ಉಂಟು, ನಿಮ್ಗೆ BAMS ಅಂತ ಉಂಟು. ಆದ್ರೆ ಸಹ ಅವರೇ ಒಂದು ಏನಾದ್ರೂ ಒಂದು ಚಿಕ್ಕ ಒಂದು ಇದಾದ್ರೆ ಸಹ ಕೂಡ ಪಾಪ ರೋಗಿಯನ್ನು ಬಚಾವ್ ಮಾಡ್ಲಿಕ್ಕೆ, ರೋಗಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ಪ್ರಯತ್ನ ಪಟ್ರೆ ಅದನ್ನೇ ತಪ್ಪು ಅಂತ ಹೇಳುದು ಭಾರಿ ಬೇಸರ ಆಗ್ತದೆ. ಅದಕ್ಕೆ ಕೆಲವರು ಸೇರ್ಕೊಳ್ತಾರೆ ತಪ್ಪು. ಯಾಕಂದ್ರೆ ರೀಸೆಂಟ್ ನಾನು ನೋಡಿದ್ದೇನೆ, ಮೊನ್ನೆ ನಾನು ನಿಮ್ಮ ಬೆಂಬಲವಾಗಿ ನಾವು ಮನವಿ ಕೊಟ್ಟ ನಂತರ ನನಗೆ ಕೆಲವರು ಕಾಲ್ ಬಂತು, ಯೋಗೇಶ್ವರ ಅವರು ಡಾಕ್ಟರ್ ಹಾಗೆ ಮಾಡಿದ್ದಾರೆ, ಅವರು ಲಕ್ಷಗಟ್ಟಲೆ ಕಮಾಯಿ ಮಾಡ್ತಾರೆ, ಅವ್ರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ, ನೀವು ಅವರ ಬೆಂಬಲಕ್ಕೆ ಇರ್ತೀರಿ, ನೀವು ಸಂಘಟನೆ ಅವರು ನ್ಯಾಯಾಲಯ ಗೋರಿಕೆ ಹೊರಟಿದ್ದೀರಾ, ನೀವು ತುಳುನಾಡು ವೇದಿಕೆ ಬಾರಿ ನಮಗೆ ಪ್ರೌಡ್ ಉಂಟು, ನೀವು 30 ವರ್ಷ ನಾವೆಲ್ಲ ನಿಮ್ಮ ಅಭಿಮಾನಿಗಳು. ಆದ್ರೆ ನಮ್ಗೆ ಬೇಸರ ಆಗ್ತದೆ, ನೀವು ಅವರಿಗೆ ಬೆಂಬಲ ನೀಡಿದ್ರಿಂದ. ಯಾರು ಕೊಲೆ ಮಾಡುವವನಿಗೆ ನಾವು ಬೆಂಬಲ ಕೊಡಲಿಲ್ಲ, ಅಥವಾ ದೇಶದ್ರೋಹಿ ಕೆಲಸದವರಿಗೆ ನಾವು ಬೆಂಬಲ ಕೊಡಲಿಲ್ಲ. ನಾವು ಕೊಟ್ಟದ್ದು ಡಾಕ್ಟರ್ ಸ್ವಾಮಿ, ಡಾಕ್ಟರ್ಗೆ ಬೆಂಬಲ ಕೊಡ್ಬೇಕು. ಯಾಕಂದ್ರೆ ಡಾಕ್ಟರ್ ನಾಳೆ ಅವ್ರು ಟೆಸ್ಟ್ ಮಾಡುವಾಗ ರೋಗಿಗೆ ಟೆಸ್ಟ್ ಮಾಡ್ಬೇಕಾದ್ರೆ ನಾಳೆ ಯಾರು ನಮ್ಮ ಫ್ಯಾಮಿಲಿ ಸಹ ಬರ್ಬೋದು, ಅಥವಾ ನಮ್ಮ ಸ್ನೇಹಿತರು ಡಾಕ್ಟರ್ ಅವ್ರ ಕ್ಲಿನಿಕ್ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬರ್ಬೋದು. ಯಾಕಂದ್ರೆ ನಮ್ಮ ಊರಿಂದ ಒಂದು ಕೊಲ್ಲೂರು ಹೋಗ್ಬೇಕಾದ್ರೆ ಒಂದಾಬ್ರಲ್ಲಿ ಒಂದು ಎಂತದಾಯ್ತು ಅಥವಾ ಇದೇ ನಾವು ಮತ್ತೊಂದು, ನಾನಾಗ ಯಾರಿಗೆ ಗೊತ್ತು ಸ್ವಾಮಿ, ಅಲ್ಲಿ ಒಂದು ಹತ್ತಿರಕ್ಕೆ ಒಂದು ಆಯುಷ್ ಡಾಕ್ಟರ್ ಸಿಕ್ಕಿದ್ದು, ಅವರ ಡಾಕ್ಟರ್ ಕ್ಲಿನಿಕ್ಗೆ ನಾವು ಹೋಗುವಂತ ಪರಿಸ್ಥಿತಿ ಬರ್ಬೋದು. ಆ ಸಂದರ್ಭದಲ್ಲಿ ಅವರ ಮೆಂಟಾಲಿಟಿ ಪಾಪ ಸರಿ ಇಲ್ಲದಿದ್ರೆ, ಅವರಿಗೆ ಒಂದು ಪ್ರೆಷರ್ ಅಲ್ಲಿ, ಯಾರಾದ್ರೂ ಒಂದು ಬ್ಲಾಕ್ ಮೇಲ್ ಅಲ್ಲಿ, ಯಾರಾದ್ರೂ ಟೆನ್ಷನ್ ಅಲ್ಲಿ ಅವರದ್ದು ಟ್ರೀಟ್ಮೆಂಟ್ ಕೊಡೋ ಮಿಸ್ಟೇಕ್ ಆದ್ರೆ ನನ್ನ ಒಂದು ಸ್ನೇಹಿತದ ಡೆತ್ ಆಗೋ ಸಾಧ್ಯತೆ ಉಂಟು ಸ್ವಾಮಿ. ಅದು ಅವರು ಪರ್ಫೆಕ್ಟ್ ಆಗಿದ್ರೆ ಅವ್ರು ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತದೆ. ಅವ್ರು ಫ್ರೀ ಹ್ಯಾಂಡ್ ಆಗಿರ್ಬೇಕು ಅವ್ರ ಮೈಂಡ್. ಯಾಕಂದ್ರೆ ಅವ್ರ ಎಲ್ಲ ವಿದ್ಯೆಗಳು ಕಲಿತ ವಿದ್ಯೆಗಳು ವರ್ಕ್ ಆಗ್ಬೇಕು. ಅವರ ಕಾಲಿಗೆ ಮುಟ್ಟಿದ್ದ ಅವರಿಗೆ ಎಲ್ಲ ಮೈಂಡ್ ಅವ್ರು ವರ್ಕ್ ಆಗ್ಬೇಕು. ಅದ್ರ ಬದಲು ಮೈಂಡಲ್ಲೇ ಇಲ್ಲ, ಇವತ್ತು ನಂಗೆ ಕಾಲ್ ಮಾಡಿದ್ದಾನೆ, ಇವನ ನಂಗೆ ಇವತ್ತು ಪೇಪರ್ ಹಾಕ್ತಾರೆ ಅಂತ ಹೇಳಿದ್ದಾನೆ, ಇವ ನಂಗೆ ಹೇಳಿದ್ದಾನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಮೈಂಡ್ ಅಲ್ಲಿ ಇದ್ರೆ ಸ್ವಾಮಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತದಾ? ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗ್ತದಾ? ಅದನ್ನು ನಾವು ಜನರು ಯೋಚನೆ ಮಾಡ್ಬೇಕು. ನೀವು ಮಾಡಿ ಸ್ವಾಮಿ, ಅನ್ಯಾಯ ಮಾಡೋರಿಗೆ ಮಾಡಿ. ಅನ್ಯಾಯ ಯಾರಿಗೆ? ಎಷ್ಟು ಜನ ಲೂಟಿ ಮಾಡ್ತಾರೆ, ಕೆಲವು ಹಾಸ್ಪಿಟಲ್ ಅಲ್ಲಿ ಲೂಟಿ ಮಾಡ್ತಾರೆ. ಒಂದು ಡೆಡ್ ಬಾಡಿ ಕೊಡ್ಬೇಕಾದ್ರೆ 10 ಲಕ್ಷ 15 ಲಕ್ಷ ಟ್ರೀಟ್ಮೆಂಟ್ ಮಾಡಿದ್ದಾರೆ. ನಾನು ಒಂದು ಮಂಗಳೂರು ಒಂದು ಡಾಕ್ಟರ್ ಒಂದು ಕ್ಲಿನಿಕ್ ಅಲ್ಲಿ ಒಂದು ಹಾಸ್ಪಿಟಲ್ ಅಲ್ಲಿ ಸಾಧಾರಣ 5-6 ಆಪರೇಷನ್ ಮಾಡಿ ಅಲ್ಲಿ ಅವರಿಗೆ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಯಾರು ಡೆತ್ ಆಗುವಾಗ 10 ಲಕ್ಷ ರೂಪಾಯಿ ಡಿಮಾಂಡ್ ಮಾಡಿದ್ದಾರೆ. ಮಂಗಳೂರು ಫೇಮಸ್ ಹಾಸ್ಪಿಟಲ್. ನಂಗೆ ಗೊತ್ತಿಲ್ಲ ಸ್ವಾಮಿ, ಈಗ ಒಂದು 8 ವರ್ಷ ಮೊದಲು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ ಯೋಗಿ ಶೆಟ್ಟಿಗೆ ಒಂದು ಹಾಸ್ಪಿಟಲ್ ಮ್ಯಾಟರ್. ನಾನು ಹೋದೆ, ನಂಗೆ ಗೊತ್ತಿಲ್ಲ ಸ್ವಾಮಿ. ನಾನಲ್ಲಿ ಹೋಗೋಕೆ ಎಂತಾಗಿದೆ, ಎಲ್ಲ ರೆಡಿ ಮಾಡಿ ಕ್ಯಾಮರಾ ಗಿಮರಾ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ. ನಮ್ಗೆ ಗೊತ್ತುಂಟಲ್ಲ, ಮೈಕ್ ಕೊಟ್ಟ ಕೂಡ ನಾವು ಮಾತಾಡಿ ಸ್ಟಾರ್ಟ್ ಮಾಡ್ತೇವೆ. ಎಂತ ಗೋಪ ನಮ್ಮಲ್ಲಿ, ಯಾಕಂದ್ರೆ ತಲೆಯಲ್ಲಿ ಅಂತದ್ದು ಇಷ್ಟು ಒಂದೊಂದು 8-10 ವರ್ಷದ ಮೊದಲು ಎಲ್ಲ ತುಂಬಾ ಇತ್ತು ತಲೆಯಲ್ಲಿ. ನಾವು ಸೀದಾ ಮೈಕ್ ಕೊಟ್ಟ ಕೂಡ ನಾನು ಹೇಳಿದೆ ಹಾಸ್ಪಿಟಲ್ ಹೀಗೆ, ಹಾಸ್ಪಿಟಲ್ ಹಾಗೆ ಹೀಗೆ ಅಂತ ಹೇಳಿದೆ. ಒಳಗಿಂದ ಎಲ್ಲ ಬಂದ್ರು, ಅಲ್ಲಿ MD ಎಲ್ಲ ಸಾರಿ ನೀವು ಬನ್ನಿ ಒಳಗೆ ಬನ್ನಿ ಮಾತಾಡಿ ಅಲ್ಲ, ನೀವು 10 ಲಕ್ಷ ರೂಪಾಯಿ ಕೇಳ್ತಿದ್ದಂತೆ ಮತ್ತೆ ಡೆಡ್ ಬಾಡಿ ಕೊಡ್ಲಿಕ್ಕೆ, ಅವನು ಇಷ್ಟು ಬಿಡ್ಲಾಗಿದೆ ಅಂತ. ಹೇಮಂತ್ ಯೋಗಿ ಸರ್ ಎಲ್ಲ ಡೆಡ್ ಬಾಡಿ ಕೊಂಡೋಗಿ ನೀವು ಒಳಗೆ ಮಾತಾಡಿ ಬನ್ನಿ ಅಂತ. ಅಲ್ಲ ನಿಮ್ಗೆ ಹಣ ಎಲ್ಲ ಮತ್ತೆ ಮಾತಾಡಿ, ನೀವು ಡೆಡ್ ಬಾಡಿ ಕೊಂಡೋಗ್ಲಿ ಅಂತ. ಆದ್ರೆ ಅವ್ರು ಕೊಂಡೋದ ಮನುಷ್ಯ ಒಂದು ಥ್ಯಾಂಕ್ಸ್ ಅಂತ ಫೋನ್ ಬರಲಿಲ್ಲ ಸ್ವಾಮಿ, ಒಂದು ಥ್ಯಾಂಕ್ಸ್ ಅಂತ ಫೋನ್ ಬರಲಿಲ್ಲ. ಪರವಾಗಿಲ್ಲ, ನನಗೆ ಬೇಸರ ಇಲ್ಲ, ಅವರೊಂದು ಕುಟುಂಬಕ್ಕೆ ಉಪಕಾರ ಆಯ್ತು ನೋಡಿ. ಅಂಥದ್ದು ಸಂದರ್ಭ ನೀವು ಹೋರಾಟ ಮಾಡಿ, ನಾನು ಹೇಳ್ತೇನೆ, ನಾನು ನಿಮ್ಮ ಬೆಂಬಲ ನಾನಿದ್ದೇನೆ. ಎಷ್ಟು ಜನ ಸುಲಿಗೆ ಮಾಡ್ತಾರೆ, ಚಿಕ್ಕ ಒಂದು ಇದಕ್ಕೋಸ್ಕರ ಇಷ್ಟು ಸುಲಿಗೆ ಮಾಡ್ತಾರೆ. ಅಂತ ಡಾಕ್ಟರ್ಗೆ ಸಮಸ್ಯೆ ಮಾಡಿ ಯಾವ್ದು ಒಂದು ಇದಕ್ಕೆ ಸುಮ್ಮನೆ ಇಲ್ಲದೆ ಅದಾಗಬೇಕು. 1 ಸ್ಟೆಂಟ್ ಅಲ್ಲ, 2 ಸ್ಟೆಂಟ್ 3 ಸ್ಟೆಂಟ್, ಅದು ಆಪರೇಷನ್ ಇನ್ನೊಂದು ಆಪರೇಷನ್ ಆಗ್ಬೇಕು, ಅಲ್ಲಿ ಬೇರೆ ಮತ್ತೊಂದು ಇನ್ನೊಂದು, ಅದು ಮಾಡ್ತಾರೆ ಸ್ವಾಮಿ. ಅವರಿಗೆ ಮಾಡಿ ನೀವು. ಪಾಪ ಒಂದು ನಮ್ಮ ಒಂದು BMS ಡಾಕ್ಟರ್ಸ್ ಆಗಿರ್ಬೋದು, ಯಾರೇ ಡಾಕ್ಟರ್, ಅಲೋಪತಿ ಡಾಕ್ಟರ್ಸ್ ಯಾರು ಪಾಪ ಸಮಾಜದ ಮಧ್ಯದಲ್ಲಿ ಪಾಪ ಗ್ರಾಮಾಂತರದಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡ್ಕೊಂಡು ಅವ್ರಿಗೆ ಸೇವೆ ಮಾಡ್ತಾರೆ. ಅವರಿಗೆ ಚಿಕ್ಕ ಒಂದು ನಿಮ್ಮ ಕಾನೂನು ಒಂದು ಪತ್ರ ತೋರಿಸಿ ಒಪ್ಪಂದ ಮಾಡಬೇಡಿ ಸ್ವಾಮಿ. ನಾವಿವತ್ತು 15 ವರ್ಷದಲ್ಲಿ ನಮ್ಮ ಸಂಘಟನೆ ಹೇಗೆ ರೀತಿಯ ಇದೆಲ್ಲ ನಾವು ಫೇಸ್ ಮಾಡಿದ್ದೇವೆ. ಇದು ಸಹಜ. ನಾವಲ್ಲಿ ನಿನ್ನೆ ನಾನು MA ಸ್ವಿಮ್ಮಿಂಗ್ ಫೀಲ್ಡ್ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಫೀಲ್ಡ್ ವಿಷಯದಲ್ಲಿ
ನಿನ್ನೆ ಸಹ ಇದೆಲ್ಲ ಡಿಸ್ಕಷನ್ ಬಂತು, ಪಾಪ ಯಾರು ಹೋರಾಟ ಮಾಡ್ತಾರೆ ಅವರಿಗೆ ಸ್ವಲ್ಪ ಕಷ್ಟ ಕೊಡೋದು. ನಾಳೆ 19 ತಾರೀಕು ಅದು ಪ್ರತಿಭಟನೆ ಉಂಟು. ನಾವು ಹೇಳು ಸಮಾಜದಲ್ಲಿ ಇಂಥವ್ರು ಬರ್ತಾರೆ 24ಕ್ಕೆ ಸಿಎಂ ಬರ್ತಾರೆ, 19ಕ್ಕೆ ಪ್ರತಿಭಟನೆ ಉಂಟು. ನಾನು ಹೇಳುದು ಇಂಥದ್ದೆಲ್ಲ ಸಮಾಜದಲ್ಲಿ ಇರ್ತದೆ, ನಾವು ಎದುರಬಾರ್ದು. ಯಾಕೆ ನಾವು ವೈದ್ಯರ ಪರವಾಗಿಲ್ವೋ ನಿಮಗೆ ಅಷ್ಟೇ ಮಾಡೋದು. ನಾನು ಇವತ್ತು ಹೇಳ್ತೇನೆ ಡಾಕ್ಟರ್ ನಮ್ಮ ಇವತ್ತು ನೀವು ಡಾಕ್ಟರ್ ಪರವಾಗಿರಲಿ, ಅವರು ಎಷ್ಟೇ ಜನ ಇವತ್ತು ರೋಗಿಗಳ ಪೇಷಂಟ್ ಅನ್ನು ಟ್ರೀಟ್ಮೆಂಟ್ ಮಾಡ್ತಾರೆ. ಆ ದೇವರ ಡಾಕ್ಟರ್ ಎಡ್ಡೆಮನ್ ಮಾಡಿದ್ರೆ ಅದು ಪುಣ್ಯದ ಫಲ ನಿಮಗೆ ಸಿಗ್ತದೆ. ನಾನು ಹೇಳಿ ನಿಮಗೆ ಪುಣ್ಯ ಸಿಗ್ತದೆ. ಈಗ ನಾನು ಜೀವನದಲ್ಲಿ 9ನೇ ಕ್ಲಾಸ್ ಕಾಶಿ ಸ್ಕೂಲ್ ಅನ್ನು ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಲೈಫಲ್ಲಿ, ಜಯರಾಮದಲ್ಲಿ ಲೋಕಲ್ ಕಾರ್ಪೊರೇಟ್. ಆವಾಗ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಸುಮಾರು 9ನೇ ಕ್ಲಾಸ್ ಆಗಿದ್ದಾಗ ನನ್ನ ತುಳುನಾಡು ವರ್ಷಗಳಿಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ದೇವರು ನನಗೆ ಏನು ಕಷ್ಟ ಪಡಲಿಲ್ಲ, ಕಷ್ಟ ಕೊಡ್ಲಿಲ್ಲ. ಕೊರೋನಾ ಟೈಮ್ 67 ದಿನ ರೋಡಲ್ಲಿ ನಾನು ಇದು ಕೊಡ್ತಿದ್ದೆ, ಅವರು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೇನೆ. ರೋಡಲ್ಲಿ ನಿಂತು ಕೊಡ್ತಿದ್ದೆ. 62 ದಿನ ನಾನು ರೋಡಲ್ಲಿ ನಿಂತು ನಾನು ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೆ. ನಂಗೆ ಎಷ್ಟು ಜನ ಕಾಲ್ ಮಾಡುದು, ಎಷ್ಟು ಮೆಸೇಜ್ ಮಾಡುದು, ಯೋಗೀಶ್ರೀ ಜಾಗೃತ ಮಂತ್ಲೆ ಎದುರು ತೊಂದರೆ ಆದ ಅಂತ. ನಾನು ಹೇಳಿದ್ದೇನೆ, ನಂಗೆ ಇಷ್ಟು ಜನ ಯಾರು ಅನ್ನ ತಗೊಂಡು ಹೋಗ್ತಾರಲ್ಲ ಅವ್ರದೆಲ್ಲ ಆಶೀರ್ವಾದ ಉಂಟು, ಅದಕ್ಕೆ ಏನಾಗುದಿಲ್ಲ ಅಂತ. ಎರಡು ಕೊರೋನಾದಲ್ಲಿ ನಂಗೆ ಏನಾಗಲಿಲ್ಲ ದೇವರಲ್ಲಿ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ಗೊತ್ತಾಗ್ತದೆ. ಪ್ರತಿದಿನ ನಾವು ಅನ್ನ ಕೊಡ್ತಿದ್ದೆವು 5 ಸ್ಪಾಟ್ ಅಲ್ಲಿ, ಕದ್ರಿಗೌಡು, ಕಂಕನಾಡಿ, ವಿಜಯ್, ಕೊಟ್ಟಾರ, ಉರುವ ಮತ್ತೊಂದು ಬಂದರ್. ಅದಕ್ಕೆ ಉಳಿದ್ರೆ ನಾವು ಬಂದಲ್ಲಿ ಹೋಗ್ತಿದ್ದೆವು. 6 ಕಡೆಯಲ್ಲಿ ಸಹ ನಾವು ಇವತ್ತು ಸಹ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಪ್ರತಿದಿನ ನಾವು ಕೊಟ್ಟು ಹಾಕ್ತಿದ್ದೇವೆ. ಯಾಕೆ ಕೆಲವು ಅದು ಹೇಳ್ತಾರೆ ಕೊರ್ಪುಜೇರಿ ಮಕ್ಕಳ ದಿನ 4 ದಿನ ಕೊಡ್ತೀನಿ ಮಾಡ್ತೀನಿ ಅಂತ. ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೇವೆ. ಲಾಸ್ಟ್ ನಾವು ಮಾಡಿದ ನೋಡಿ ನವೀನ್ ಪಡಿ ನಮ್ಮೊಟ್ಟಿಗೆ ಬಂದಿದ್ದಾರೆ, ಪೂಜೆ ಶೆಟ್ಟಿ ಆಗ್ತಾರೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ನಾವು ಒಳ್ಳೆಯವರೊಟ್ಟಿಗೆ ಇರುವ ತೊಂದರೆ ಇಲ್ಲ. ಕಷ್ಟ ಅಪರಾಧ ಇದು ಪರಿಸ್ಥಿತಿ ಎಲ್ಲ ಬರ್ತದೆ, ಏನ್ ತೊಂದರೆ ಇಲ್ಲ. ಏನಾಗುತ್ತೆ ದೇವರು ಹುಟ್ಟಿಸಿದವರು ಅಗ್ರಿಮೆಂಟ್ ಮಾಡಿರ್ತಾರೆ ಇಷ್ಟೇ ದಿನ ಬದುಕಬೇಕು ಅಂತ. ಹುಟ್ಟಿದ ಪ್ಲೇಸ್ ಕೂಡ ನಮಗೆ ಡಿಕ್ಲೇರ್ ಆಗಲ್ಲ. ಇಂಥವರ ನೀನು ಯೋಗೇಶ್ವರ ಮನೆಯಲ್ಲಿ ಹುಟ್ಟಬೇಕಾ, ಐಶ್ವರ್ಯ ಮನೆಯಲ್ಲಿ ಹುಟ್ಟಬೇಕಾ, ಅಥವಾ ಪಾಪದ ಒಂದು ಇಲ್ಲಿ ಬಾಡಿಗೆ ಮನೆಯಲ್ಲಿ ಹುಟ್ಟಬೇಕಂತ ಅದು ನಮಗೆ ಅಪ್ಲಿಕೇಶನ್ ಹಾಕಿ ಬರಲಿಲ್ಲ. ನಮ್ಗೆ ಆಲ್ರೆಡಿ ಫಿಕ್ಸ್ ಆಗಿದೆ ಇಂಥ ಮನೆಯಲ್ಲಿ ಬರಬೇಕು. ನಾವು ಡಾಕ್ಟರ್ ಮನೆಯಲ್ಲ, ಇಂಜಿನಿಯರ್ ಮನೆಯಲ್ಲ, ಎಲೆಕ್ಟ್ರಿಷಿಯನ್ ಮನೆಯಲ್ಲ ಅದು ಫಿಕ್ಸ್ ಆಗಿದೆ. ಸಾಯಿಸ ಗೊತ್ತಿಲ್ಲ ನಮ್ಗೆ, ಯಾವಾಗ ಸಾಯ್ತೇವೆ, ಯಾವ ಜಾಗದಲ್ಲಿ ಸಾಯ್ತೇವೆ ಫಿಕ್ಸ್ಡ್. ಎಂತ ಮಾಡಿದ್ದಾರೆ, ಎಷ್ಟು ದೊಡ್ಡ ಕರೋಡ್ಪತಿಗಳು ಕೂಡ ಎಷ್ಟೆಷ್ಟು ಸಾವಿರ ಕೋಟಿ ಅವನನ್ನು ರಾಜೀನಾಮೆ ಸಹ ಸತ್ತಿದ್ದಾರೆ. ನಾವೇ ಅವ ಲೆಕ್ಕ. ಬಟ್ ಸಾಯುವಾಗ ಒಂದು ಒಳ್ಳೇದು ಹೇಳುವ, 10 ಜನ ಸಾಯುವ ಮರಣವನ್ನು ನೋಡುವಾಗ ಹೇಳ್ಬೇಕು, ಪಾಪ ಮಾರೆ ಎಡ್ಡೆಂದಿನ ಮಾರೆ ಪಾಪ ಹೆಂಗೆ ಬಾರಿ ಉಪಕಾರ ಮಾಡ್ತಾರೆ ಮಾರೆ, ಹೆಂಗೆ ಬಾರಿ ಕಷ್ಟ ಕಣ್ಣೀರು ಮಾಡಿರ್ತ ಮಾರೆ, ಹೆಂಗೆ ಫಿಲ್ಮ್ ರಿಲೀಸ್ ಆಗ ಪಾಪ ಕರ್ನಾಟಕ ಹೆಂಗೆ ಹೆಲ್ಪ್ ಬಂದಿರಿ, ಹೆಂಗೆ ಕ್ಲಿನಿಕ್ ಅವರಿಗೆ ಭಯಂಕರ ಒಂದು ಟಾರ್ಚರ್ ಬಂದಿದೆ, ಹೆಂಗೆ ಗ್ಲಾಸ್ ಕಲ್ದ ಕೊಲಿತ್ತೆ ಅಪ್ಪ ಪಾಪ 6 ಹೆಲ್ಪ್ ಬಂದಿದೆ ಮಾರೆ. ಒಬ್ಬ ಪೊಲೀಸ್ನವರು ಹೇಳ್ತಾರೆ, ಯಾರು ನಮ್ಗೆ ರಕ್ಷಣೆ ಕೊಡೋ ಪೊಲೀಸ್ನವರು ಸಹ ಎಷ್ಟಿದ್ರೆ ಅವ್ರು ಸಸ್ಪೆಂಡ್ ಆಗಿ ನಾನು ಅವ್ರ ಬಾರಿ ನಿಂತಿದ್ದೇನೆ. ಈಗ ಮೊನ್ನೆ ಹೇಳ್ತಾರೆ ಯೋಗೇಶ್ವರ ರಕ್ಷಣೆ ವೇದಿಕೆ ಅವರ ಯಾಕೆ ಡಾಕ್ಟರ್ ಅವರು ಹೋಗ್ಬೇಕು ಸ್ವಾಮಿ ಅಂತ. ಸ್ವಾಮಿ ಪತ್ರಕರ್ತರಿಗೆ ಅನ್ಯಾಯ ಆದಾಗ ಅವರಿಗೆ ಹಲ್ಲೆ ಮಾಡುವ ಸ್ಯಾಂಡ್ ಮಾಫಿಯಾದವರು ಅವರ ಪರವಾಗಿ ನಾವು ಪತ್ರಕರ್ತರ ಪರವಾಗಿ ನಾವು ಮಂಜೇಶ್ವರ ಸ್ಟೇಷನ್ ಮುತ್ತಿಗೆ ಹಾಕ್ಬೇಕು. ಆಗ ಯಾಕೆ ಆಗ ತುಳುನಾಡು ಕ್ಷೇತ್ರಕ್ಕೆ ಹೋರಾಟ ಮಾಡಿದರೆ ಸರಿ. ಪೊಲೀಸ್ಗೆ ಸಮಸ್ಯೆ ಆದಾಗ ಪೊಲೀಸರು ಸಸ್ಪೆಂಡ್ ಮಾಡಿದಾಗ ಅವರ ಪರವಾಗಿ ಪೊಲೀಸ್ನ ಇನ್ಸ್ಪೆಕ್ಟರ್ ಪರವಾಗಿ ಹರೀಶ್ ಕುಮಾರ್ ಪರವಾಗಿ ನಾನು 3 ಗಂಟೆ ಲೈವ್ ಅಲ್ಲಿ ಡಿಸ್ಕಷನ್ ಕೂತಿದ್ರೆ ಆಗ ಸರಿ. ಅದೇ ಡಾಕ್ಟರ್ ಪರವಾಗಿ ನಾನು ಮೆಂಬರ್ ಕೊಟ್ಟರೆ ತಪ್ಪ? ಡಾಕ್ಟರ್ ಯಾರು ಕೊಲೆ ಮಾಡಿದಾರ? ನಾಳೆ ನಿಮ್ಮ ಡಾಕ್ಟರ್ ಇಷ್ಟು ಡಾಕ್ಟರ್ಸ್ ಇದ್ದಾರೆ ನಮ್ಮಲ್ಲಿರುವ, ಅವರ ಕೈಯಿಂದ ಯಾರು ಡೆತ್ ಆಗಿದಾರ? ಅವ್ರ ಡೆತ್ ಆದ ಪರವಾಗಿ ನಾನು ನೀವು ಡೆತ್ ಮಾಡಿ ಸರಿ ಮಾಡಿ ನನ್ನದು ಹೇಳಿ, ಇವ್ ನಂಗೆ ಎಂತ ಬೇಕಿದ್ರೆ ಬರೀರಿ, ಏನ್ ತೊಂದರೆ ಇಲ್ಲ. ಬಟ್ ನಾನೀಗ ಹೋಗುದಂದ್ರೆ ನಾನು ಅವರೇ ಸಪೋರ್ಟ್ ಮಾಡಿ ಅವರ ಪರವಾಗಿ ಅಲ್ಲ, ಅವರನ್ನು ನಂಬಿ ಪಾಪ ಪೇಷಂಟ್ ನೋಡಿದ್ದಾರೆ, ಇವರು ಸ್ವಸ್ಥವಾಗಿದ್ದಾರೆ, ಅವರ ಆರೋಗ್ಯ ಸ್ವಸ್ಥಾಗಿರ್ತದೆ, ಸಮಾಜದ ಆರೋಗ್ಯ ಸ್ವಸ್ಥಾಗಿರ್ತದೆ. ಅದು ನೀವು ನೆನೆಸ್ಕೊಳ್ಳಿ. ಇವರೆಂತ ಮಾಡ್ತಾರೆ ಅಂದ್ರೆ ನಾವು ಮೆಂಬರ್ ನಮ್ಮನ್ನ ಟಾರ್ಗೆಟ್ ಮಾಡಿ ನೋಡಿದ್ದಾರೆ, ಅದು ಅವರು ನೋಡಿದ್ರೆ ಕಷ್ಟ ಮಾಡ್ತಾರೆ. ಡಾಕ್ಟರ್ ಸುಮ್ಮನೆ ಕೂತಿರ್ಬೋದು ಪಾಪ, ಯಾಕಂದ್ರೆ ಡಾಕ್ಟರ್ ನೋಡಿ ಪಾಪ ಸ್ಟೆಥೋಸ್ಕೋಪ್ ಅದು ಎಂತ ಉಂಟು, BP ಟೆಸ್ಟ್ ಮಾಡೋ ಪಾಪ ಅಂತದೆಲ್ಲ ಅವ್ರು ಕಲ್ತಿದ್ದಾರೆ. ಅದು ನಾವು ಫೀಲ್ಡಲ್ಲಿ ಎಲ್ಲ ಕಲ್ತಿದ್ದೇವೆ ದೇವದಲ್ಲಿ. ನಮ್ಗೆ ಅಂತ ಸಂದರ್ಭದಲ್ಲಿ ಎಲ್ಲ ನಾವು ತಂತ್ರಗಾರಿಕೆಯನ್ನು ಯೂಸ್ ಮಾಡ್ತೇವೆ. ನಮ್ಮಲ್ಲಿ ದೇವದಲ್ಲಿ ನಮ್ಮ ಕೈಯಲ್ಲಿ ನಾನು ಹೇಳೋದಲ್ಲ, ನಾವು ರೆಕಾರ್ಡ್ ಬೇಕಾದ್ರೆ ವಿಡಿಯೋದಲ್ಲಿ ಒಂದೇ ಸಮಾಜ ಬೇಕಾದಷ್ಟು ಟಿವಿಯಲ್ಲಿ ಸಹ ಮಾತಾಡ್ತೇವೆ. ನಮ್ಮಲ್ಲಿ ಬರುವಾಗ ಬೇಕಾದಷ್ಟು ಜನ ನಾವು ಕಷ್ಟದಲ್ಲಿ ಬಿಡಿಸಿದವರಿದ್ದೇವೆ. ಎಷ್ಟೇ ಜನರು ಪಾಪ ಗಂಡದ ಹೆಂಡತಿ ಅವರ ದೈವಸ್ಥಾನದಲ್ಲಿ ನಿಲ್ಲಿಸಿದ್ದೇವೆ. ಎಷ್ಟೇ ಜನರ ಕಣ್ಣೀರನ್ನು ಒರೆಸಿ ಕೆಲಸ ಮಾಡಿ ಬೇಕಾದಷ್ಟು ಅಡ್ವೊಕೇಟ್ಸ್ ಇದ್ದಾರೆ, ಬೇಕಾದಷ್ಟು ಡಾಕ್ಟರ್ಸ್ ಇದ್ದಾರೆ, ನಮ್ಮ ಪರವಾಗಿ ಪ್ರೇ ಮಾಡುವ ಎಷ್ಟೇ ಜನ ಜ್ಯೋತಿಷರು ಇದ್ದಾರೆ, ಭಕ್ತರುಗಳಿದ್ದಾರೆ. ಸ್ವಾಮಿ ಎಂಕದ ಭಟ್ನಗಳಲ್ಲಿ ಕಾಸ್ತಿಯಿಂದ ಬರ್ಬೇರಿ ಹೆಂಗೆ ಇದುಕೊಂಡು ನೀವು ಕ್ರಮ ಅಂತದವರು ಅವರು ಸಹ ಪ್ರಾರ್ಥನೆ ಮಾಡ್ತಾರೆ, ತೊಂದರೆ ಇಲ್ಲ, ಏನ್ ಸಮಸ್ಯೆ ಇಲ್ಲ. ನಾವು ಹೇಳುದು ಡಾಕ್ಟರ್ನ ಪರವಾಗಿ ನೀವು ನಿಲ್ಲಿ, ಇವರ ಪರವಾಗಿ ನಿಂತು ನಮ್ಮ ಕಾರ್ಯಕರ್ತರಿಗೆ ದೇವರು ಒಳ್ಳೆ ಮಾಡ್ತಾರೆ. ಯಾಕಂದ್ರೆ ಅವರು ಪ್ರತಿಯೊಬ್ಬರು ರೋಗಿಗೆ ಆರೋಗ್ಯ ಕೊಡುವಾಗ ಸ್ವಲ್ಪ ಪುಣ್ಯ ನಮಗೆ ಬರ್ತದೆ. ಅದಕ್ಕೋಸ್ಕರ ನಾನು ವಿನಂತಿ ಮಾಡೋದಂದ್ರೆ ಡಾಕ್ಟರ್ ಜೊತೆ ನಾವು ಇರುವ ಡಾಕ್ಟರ್ ಅವರು ಕೆಟ್ಟ ಕೆಲಸ ಮಾಡಿ ನೀವು ಹೇಳಿ ದಯವಿಟ್ಟು ಅವರ ವಿಷಯದಲ್ಲಿ ಅದಕ್ಕೂ ಮತ್ತೆ ನಾನು ವೈದ್ಯರ ಓಪನ್ ಮಾಡಿದ ಕಾರಣ ಅಂದ್ರೆ ಇನ್ನು ನಿಮಗೆ ಟೆನ್ಷನ್ ಇಲ್ಲ.
ಇನ್ನು ನಿಮಗೆ ಟೆನ್ಷನ್ ಇಲ್ಲ, ಯಾರು ಬರೀಲಿಕ್ಕೆ ಸಹ ಇಲ್ಲ. ನೀವು ರಕ್ಷಣಾ ವೇದಿಕೆ ಇವತ್ತು ಪಾಠ ಆದ ರಕ್ಷಣಾ ವೇದಿಕೆ, ನೀವು ರಕ್ಷಣಾ ವೇದಿಕೆ ಒಂದು ಅಂಗ ಸಂಸ್ಥೆ, ನಿಮ್ದೇ ಸಂಸ್ಥೆ ಇದು, ನಿಮ್ದು ತುಳುನಾಡ ನಿಮ್ದೆ. ಅದು ಇನ್ನೊಬ್ರು ಹೇಳಿಕೆ ಇಲ್ಲ ಅವ್ರಿಗೆ ಯಾಕೆ ಅರ್ಜಿ ಕೊಟ್ಟದ್ದು ಅಂತ. ಸ್ವಾಮಿ ನಿಮ್ದೇ ಸಂಸ್ಥೆ ಸ್ವಾಮಿ. ತುಳುನಾಡ ರಕ್ಷಣಾ ವೇದಿಕೆ ವಕೀಲರ ಘಟಕ ಉಂಟು, ತುಳುನಾಡ ರಕ್ಷಣಾ ವೇದಿಕೆ ಕಾರ್ಮಿಕ ಘಟಕ ಉಂಟು, ತುಳುನಾಡ ರಕ್ಷಣಾ ವೇದಿಕೆ ಮಹಿಳಾ ಘಟಕ ಉಂಟು, ತುಳುನಾಡ ರಕ್ಷಣಾ ಆಂಬುಲೆನ್ಸ್ ಘಟಕ ಉಂಟು, ತುಳುನಾಡ ರಕ್ಷಣಾ ವೇದಿಕೆ ಕಲ್ಲುಕೋರೆ ಘಟಕ ಉಂಟು, ಬೇರೆ ಬೇರೆ. ನಾವು ಹೇಳ್ತೇವೆ ನೀವು ನಮ್ಗೆ ಇನ್ವಾಲ್ವ್ ಆಗುದು ಬೇಡ. ದೊಡ್ಡ ಸಮಾಜ ಬೇಕು ಮನಿ. ನೀವು ನಿಮ್ಮ ಕ್ಷೇತ್ರದಲ್ಲಿ ತುಳುನಾಡ ಕ್ಷೇತ್ರ ಹೆಸರು ಹಾಕಿಕೊಂಡು ನೀವು ಸೇವೆ ಮಾಡಿ. ನೀವು ಸೇವೆ ಮಾಡಿ ನಿಮ್ಮಿಂದ ಒಂದು ಅಟ್ಲೀಸ್ಟ್ ಬೇರೆಯವರೆಲ್ಲ ನಿಮ್ಮಿಂದ ಇರ್ತಾರೆ. ಈಗ ಗಾಲಾಗಿ ನೀವು ನೋಡ್ತಾರೆ ಆಯುಷ್ ಘಟಕದ ಒಂದು ಅಧ್ಯಕ್ಷರು, ನಾನು ಹೇಳುದಲ್ಲ ಹಾಗಾದ್ರೆ ಸರ್, ಅದು ಖಾಲಿ ವೈದ್ಯರಿಗೆ ಸಂಬಂಧಪಟ್ಟ ಒಂದು ಸಂಸ್ಥೆ. ತುಳುನಾಡ ರಕ್ಷಣೆಗೆ ಅಲ್ಲ, ತುಳುನಾಡ ರಕ್ಷಣೆಗೆ ಎಲ್ಲರಿಗೆ ಸಂಬಂಧ. ಇಲ್ಲಿ ನೀವು ನಿಮ್ಮೊಟ್ಟಿಗೆ ಕಾರ್ಮಿಕರು ಸಹ ಇದ್ದಾರೆ, ರಿಕ್ಷಾ ಇಂಧನವರು ಸಹ ಇದ್ದಾರೆ, ವಕೀಲರ ಘಟಕ ಸಹ ಇದ್ದಾರೆ, ಎಲ್ಲ ಸಹ ಇದ್ದಾರೆ. ಯಾಕಂದ್ರೆ ನೀವು ತುಳುನಾಡ ರಕ್ಷಣೆಗೆ ಒನ್ ಆಫ್ ದ ಪಾರ್ಟ್ ಅಂಗಸಂಸ್ಥೆ. ನಿಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಒಂದು 1000 ಜನ ನಿಮ್ಮೊಟ್ಟಿಗೆ ಇರ್ತಾರೆ. ನಾಳೆ ರವೀಂದ್ರರಿಗೆ ಏನಾದ್ರು ತೊಂದರೆ ಮಾಡಿದ್ರೆ ನಿಮ್ಮೊಟ್ಟಿಗೆ ಒಂದು 100 ಜನ ಬಂದು ನಿಮ್ಮ ಪರವಾಗಿ DCF ಹೋರಾಟ ಮಾಡ್ತೇವೆ. ಮತ್ತೆ ವಿ ಆರ್ ಆಲ್ ಪ್ರೊಫೆಷನಲ್ಸ್. ಈಗ ತುಂಬಾ ಈಸಿ, ಯಾಕಂದ್ರೆ ನೀವು ಒಂದು ಡಾಕ್ಟರ್ಸ್ ಅವರೊಂದು 10 ಜನ ಸೇರಿಕೊಂಡು ನೀವು ಒಂದು 50 ಜನರಿಗೆ ನೀವು ಸ್ಪೀಚ್ ಕೊಡಿ. ವೆರಿಕೋಸ್ ಅಂದ್ರೆ ಇಂಥದ್ದು, ಪೈಲ್ಸಿಗೆ ಅಂತ ನಿಮ್ಮ ಟ್ರೀಟ್ಮೆಂಟ್ ಉಂಟು. ಈಗಿನ ಮಾಡರ್ನ್ ಅಲ್ಲಿ ಇದ್ದಾಗ ನಮ್ದು ಆಯುರ್ವೇದಿಕ ಸಹ ತುಂಬಾ ಡೆವಲಪ್ ಆಗಿದೆ. ಆಯುಷಿಗೆ ಗವರ್ಮೆಂಟ್ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆಯುಷಲ್ಲಿ ಸಹ ನಿಮಗೆ ಆಪರೇಷನ್ ಯಾವುದಾದ್ರು ಟ್ರೀಟ್ಮೆಂಟ್ ಮುಖಾಂತರ ಗುಣ ಮಾಡ್ಲಿಕ್ಕೆ ಆಗ್ತದೆ. ಡಯಾಬಿಟಿಸ್ ಅನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, BP ಯಾವ ಕಂಟ್ರೋಲ್ ನೀವು ಅಂತ ಕೆಲಸ ಮಾಡಿ. ಹೋರಾಟ ಮಾಡಿ ನಾವಿದ್ದೇವೆ ಅಂತದೊಂದು ಶಿಬಿರ ಮಾಡಿದ್ರೆ ಆಗ ಅವರಿಗೆ ಅದೇ ಉತ್ತರ. ಆಗ 50 ಜನ ಬಂದು ಸಾಕು, ಜಾಸ್ತಿ ಬೇಡ. 50 ಜನರು ಬಂದು ನೀವು ಒಂದು ಕಾರ್ಯಕ್ರಮ ಮಾಡಿದ್ರೆ ವಿಡಿಯೋ ಉಂಟಲ್ಲ, ಈಗ ವಾಟ್ಸಪ್ ಅಲ್ಲಿ ಕಮ್ಮಿ 200 ಗ್ರೂಪಿಗೆ ಸೇರಿದ ಒಂದೊಂದು ಗ್ರೂಪ್ ಅಲ್ಲಿ 200 ಅಂದ್ರೆ ಸುಮಾರು 40,000 ಜನ ರೀಚ್ ಆಗ್ತದೆ. ಈಗ ವಾಟ್ಸಪ್ ಈಗ ನೀವು ಒಂದು ಮಾತಾಡಿದನ್ನು ಒಂದು ಕಾರ್ಯಕ್ರಮ 50 ಜನ ಸೇರಿ ಮಾಡಿದ್ರೆ ಅದು ವಾಟ್ಸಪ್ ಮೂಲಕ 200 ಗ್ರೂಪಿಗೆ ಒಂದು ಗ್ರೂಪ್ ಅಲ್ಲಿ 200 ಜನ ಒಂದು 40,000 ಜನ ರೀಚ್ ಆಗ್ತದೆ. ನಿಮ್ಮ ಸೇವೆ ಆಗ ವೈದ್ಯರ ಡಾಕ್ಟರ್ ಬಗ್ಗೆ ಆಗ ವೈಶ್ ಡಾಕ್ಟರ್ ಆಟೋಮೆಟಿಕ್ ಓಡ್ಕೊಂಡು ಬರ್ತಾರೆ. ಮೆಂಬರ್ ಯಾರ ರವೀಂದ್ರ ನಾಸ ಮೆಂಬರ್ ಆಗ್ತೇನೆ ಅಂತ ಜೀವನ ಬರ್ತದೆ. ಅಂಚೆ ನಾಸ ಬರ್ತೇನೆ, ರಾಜೇಶ್ ಶೆಟ್ಟಿ ನಾನು ಬರ್ತೇನೆ, ಪ್ರಜತ್ ನಾನು ಬರ್ತೇನೆ ಅಂತ ಒಂದು ಜನ ಬರ್ತಾರೆ ಆಟೋಮೆಟಿಕ್. ಯಾಕಂದ್ರೆ ತುಳುನಾಡ ರಕ್ಷಣಾ ವೇದಿಕೆಯಿಂದ ನಾವು ಬೇರೆ ರೀತಿ ಅಭ್ಯಾಸ ಮಾಡ್ತೇವೆ, ವಿಭಿನ್ನವಾಗಿ. ಯಾಕಂದ್ರೆ ನಮ್ಗೆ ಗೊತ್ತುಂಟು ಜನರನ್ನು ಯಾವ ರೀತಿಯಲ್ಲಿ ಚೆಂದಿಗೆ ಮುಟ್ಟಬೇಕು, ಯಾವ ರೀತಿ ರೀಚ್ ಮಾಡಬೇಕು, ಅದನ್ನು ನಾವು ಟ್ರೈನ್ ನಾವು. ಮತ್ತೆ ನೀವು ಆಯುಷ್ಯಲ್ಲಿ ಬೇರೆ ಬೇರೆ ಘಟಕದಲ್ಲಿ ಒಳ್ಳೆ ಕೆಲಸ ಮಾಡಿದ್ರಿ, ಅದಕ್ಕಿಂತ ಉತ್ತಮವಾದಕ್ಕೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ಬಟ್ ಈ ಹೆಸರು ಕೂಡ ಬರವಾಗಿ ಮಾಡ್ತೇವೆ. ತುಳುನಾಡ ನಿಮ್ಮ ಬೆಂಬಲಿದ್ದೇವೆ. ನೀವು ಯಾವ ಎದುರು ಬೇಡ. ನೀವು ನಿಮ್ಮೊಟ್ಟಿಗೆ ನಾವು ಜೊತೆ ಇರ್ತೇವೆ. ನಿಮಗೋಸ್ಕರ ನಾವು ಕಷ್ಟ ತೆಕ್ಕೊಳ್ಳಿಕ್ಕೆ ನಡೀತೇವೆ. ನಿಮಗೋಸ್ಕರ ನಾವು ಕಷ್ಟ ತೆಕ್ಕೊಳ್ಳಿಕ್ಕೆ ನಡೀತೇವೆ. ಸೋತವರೊಟ್ಟಿಗೆ ಕಮ್ಮಿ ಇರುತ್ತೆ ಜನ, ಎದ್ದವರೊಟ್ಟಿಗೆ ಇರ್ತಾರೆ. ನಾವಿರೋ ಸೋತವರೊಟ್ಟಿಗೆ ಮೊದಲಿನಿಂದ ನಾವು ಹೋಲಿಸಾಗಿ ಮೊನ್ನೆ ಸರಿ ಒಂದು 10 ಕೋಟಿ ಮೇಲೆ ವೀಸಾ ಫ್ರಾಡ್ ಆಗಿದೆ. ನಾವು ಪ್ರೆಸ್ ಮೀಟ್ ಮಾಡ್ತಿದ್ದೇವೆ, ನಿನ್ನೆ ಸ್ಟೇಷನ್ ಇದ್ದೇವೆ. ನಮಗೆ ಗೊತ್ತುಂಟು ಎದುರು ನಾವು ಸ್ಟ್ರಾಂಗ್ ಇದ್ದಾರೆ. ಇವರ ಖಾಲಿ ಕೈ ಎದುರು ನಾವು 10 ಕೋಟಿ ಗಂಟೆ ಹಣ ಇಟ್ಕೊಂಡಿದ್ದೇವೆ. ನಾವು ಜಾಸ್ತಿ ಉಂಟು. ಆದ್ರೆ ನಾವು ಸೋದರ ಪರವಾಗಿ ಇವತ್ತು ಪ್ರೆಸ್ ಮೀಟ್ ಮಾಡ್ತಿದ್ದೇವೆ. ಎಷ್ಟು ಸಮಯ ನಾವು ಟ್ರಾವೆಲ್ ಮಾಡಿ ಟ್ರೈ ಮಾಡ್ತೇವೆ ನಮ್ಮ ಪಾಲಿಸಿ ಆಗಿ. ಅದು ನಾವೆಲ್ಲ ಸಹ ಜೊತೆಗಿರುವ ಜೈ ತುಳುನಾಡ, ಜೈ ಕರ್ನಾಟಕ, ಜೈ ಭಾರತ್. ಉಡುಪಿ ಜಿಲ್ಲಾ ವೈದ್ಯರ ಘಟಕದ ನೂತನ ಅಧ್ಯಕ್ಷರಾಗಿ ರವೀಂದ್ರ ಅವರನ್ನ ಈ ಕೂಡಲೇ ಜಾರಿಗೆ ಬರುವಂತೆ ನೇಮಕ ಮಾಡಲು ಸಂತೋಷ ಪಟ್ಟಿದ್ದೇನೆ. ಅವರಿಗೆ ದೇವರು ಮುಂದಿನ ಕಾರ್ಯದಲ್ಲಿ ಯಶಸ್ವಿ ಸಿಗಬೇಕು. ಅದೇ ರೀತಿ ಅವರ ಕುಟುಂಬ ಆಗಿರ್ಬೋದು ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ಕೊಂಡು ರವೀಂದ್ರ ಅವರನ್ನ ಅಧಿಕೃತವಾಗಿ ತುಳುನಾಡ ರಕ್ಷಣಾ ವೇದಿಕೆಯ ಒಂದು ವೈದ್ಯರ ಘಟಕದ ಅಧ್ಯಕ್ಷರಾಗಿ ನಾವು ಉಡುಪಿ ಜಿಲ್ಲಾ ಅಧ್ಯಕ್ಷರಾಗಿ ನಾವು ಜಿಲ್ಲಾ ವೈದ್ಯರ ಘಟಕದ ಉಪಾಧ್ಯಕ್ಷರಾಗಿ NT ಅಂಚಲ್ ಅವರು ಹಿರಿಯರು ಡಾಕ್ಟರ್ ಆಗಿಕೊಂಡು ಹಲವಾರು ಸೇವೆ ಸಲ್ಲಿಸಿದವರು. ಅವರನ್ನ ಗೌರವಿತ ಹುದ್ದೆಯಾಗಿರುವಂತಹ ಉಡುಪಿ ಜಿಲ್ಲಾ ತುಳುನಾಡ ರಕ್ಷಣಾ ವೇದಿಕೆ ವೈದ್ಯರ ಘಟಕದ ಉಪಾಧ್ಯಕ್ಷರಾಗಿ ಇನ್ನೋರ್ವ ಉಪಾಧ್ಯಕ್ಷರಾಗಿ ತುಳುನಾಡ ರಕ್ಷಣಾ ವೇದಿಕೆಯ ವೈದ್ಯರ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾಗಿ ರಾಜೇಶ್ ಶೆಟ್ಟಿ ಅವರನ್ನ ನೇಮಕ ಮಾಡಿದ್ದಾರೆ.
ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಸ್ನೇಹಿತರು, ನನ್ನ ಸಹೋದರ ಪ್ರಜಿತ್ ನಂಬ್ಯಾರ್ ಅವರನ್ನ ಕರ್ನಾಟಕ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲು ಸಂತೋಷ ಪಟ್ಟು ಆಯ್ಕೆ ಮಾಡಬೇಕು. ಉಡುಪಿ ಜಿಲ್ಲಾ ವೈದ್ಯರ ಘಟಕದ ಸಂಘಟಕ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿ ಸಂದೀಪ್ ಸನಿಲ್ ಆಯ್ಕೆ ಮಾಡಲು ಸಂತೋಷ ಪಟ್ಟಿದ್ದೇವೆ. ಜೊತೆ ಕಾರ್ಯದರ್ಶಿಯಾಗಿ ನಮ್ಮ ಹಿರಿಯರು ಡಾಕ್ಟರ್ ಆಗಿ ಹಲವಾರು ವರ್ಷ ಸೇವೆ ಸಲ್ಲಿಸುವ ಜಯಮೋಹನ್ ನಂಬಿಲಾರ್ ಅವರ ವೇದಿಕೆಗೆ ಆಗಮಿಸಬೇಕು. ವೈದ್ಯರ ಘಟಕದ ಜೊತೆ ಕಾರ್ಯದರ್ಶಿ ಜೊತೆ ಕಾರ್ಯದರ್ಶಿ ಸತೀಶ್ ರಾವ್ ಅವರು ಗೌರವಿತವಾಗಿ ಅವರನ್ನು ಆಯ್ಕೆ ಮಾಡಿ ಡಾಕ್ಟರ್ ಸುರೇಶ್ ಶೆಟ್ಟಿ ಅವರು ಇನ್ನೋರ್ವ ಕಾರ್ಯಕಾರಿ ಸದಸ್ಯರಾಗಿ ಜಿಲ್ಲಾ ಘಟಕ ಸದಸ್ಯರಾಗಿ ಡಾಕ್ಟರ್ ಗಣೇಶ್ ಅವರು ಇನ್ನೋರ್ವರು ಉಡುಪಿ ಜಿಲ್ಲಾ ಕಾರ್ಯಕಾರಿ ಸದಸ್ಯರಾಗಿ ಡಾಕ್ಟರ್ ಪೌರವ್ ಶೆಟ್ಟಿ ಅವರು ಕೂಡ ಆಗಮಿಸಬೇಕಾಗಿದೆ. ಇನ್ನೋರ್ವ ಉಡುಪಿ ಜಿಲ್ಲಾ ಕಾರ್ಯಕಾರಿ ಸದಸ್ಯರಾಗಿ ಡಾಕ್ಟರ್ ಸಂದೀಪ್ ಶೆಟ್ಟಿ ವೈದ್ಯರ ಘಟಕದ ಕಾರ್ಯಕಾರಿ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಶ್ರೇಯಸ್ ಅವರು ರಕ್ಷಣಾ ವೇದಿಕೆಗೆ ಇವತ್ತು ವೈದ್ಯಕೀಯ ಘಟಕದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನೀವು ಕೊಟ್ಟಂತ ಜವಾಬ್ದಾರಿಯನ್ನ ಖಂಡಿತವಾಗಿ ಉತ್ತಮ ರೀತಿಯಲ್ಲಿ ನೆರವೇರಿಸಿಕೊಂಡು ಹೋಗ್ತೇನೆ ಅಂತ ನಾನು ತುಳುನಾಡ ರಕ್ಷಣಾ ವೇದಿಕೆಯನ್ನ ನಾನು ತುಂಬ ವರ್ಷಗಳಿಂದ ನೋಡಿದ್ದೆ. ಅವರ ಕಾರ್ಯವೈಖರಿ, ಅವರ ಸಾಮಂಜಸ್ಯ ಸೇವೆ ಎಲ್ಲವೂ ನೋಡಿದ್ದೆ. ಆದರೆ ಅಪ್ರೋಚ್ ಆಗಲಿಲ್ಲ ಅಥವಾ ಸ್ಥಾಪಕ ಅಧ್ಯಕ್ಷರ ಪರಿಚಯ ಅಷ್ಟೇ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನನಗೆ ಅವರ ಪರಿಚಯ ಆಗಿದೆ. ತುಂಬಾನೇ ಖುಷಿ, ಯಾಕಂದ್ರೆ ನಾನು ಕೂಡ ಹಲವಾರು ಸಂಘಟನೆಗಳಲ್ಲಿ ಇದ್ದೇನೆ, ಕೆಲವೊಂದು ಹುದ್ದೆಯನ್ನು ತಗೊಂಡು ಇಳಿದಿದ್ದೇನೆ. ಏನಾಗ್ತದೆ ಅಂದ್ರೆ ಏಕಮುಖಿಯಾಗಿರ್ತದೆ, ಕಾರ್ಯಕ್ರಮ ಆಗ್ತದೆ, ಮುಗೀತದೆ, ಅಲ್ಲಿಗೆ ಕಷ್ಟ ಬಂದಾಗ ನಾನು ಅವ್ರ ಹತ್ರ ಹೋದಾಗ ಅದಕ್ಕೆ ನೂರಾರು ದಾರಿ, ನೂರಾರು ಕಾರಣ, ಬಟ್ ನನ್ನ ಜೊತೆಗೆ ಯಾರು ನಿಲ್ಲ. ಯಾಕಂದ್ರೆ ನಾನೊಂದು ರಾಜಕೀಯ ಪಕ್ಷದಲ್ಲಿ ಇದ್ದು ಬಂದು ನಾನು ಅದಕ್ಕೆ ಹೇಳ್ತೇನೆ, ನನ್ನ ಕಷ್ಟ ಬಂತು ಅಂತ ಹೇಳಿದಾಗ ಅದು ಇಲಾಖೆಗೆ ಹೋಗಿ, ಇದು ಅವ್ರ ಹತ್ರ ಹೋಗಿ, ಅದು ಅಲ್ಲಿಗೆ ಮುಗೀತದೆ. ಆದರೆ ನನಗೆ ಬೆನ್ನಿಗೆ ಯಾವತ್ತೂ ಮೊನ್ನೆ ಒಂದು ಈ ವಿಚಾರದಲ್ಲಿ ಹೋದಾಗ ಯೋಗೇಶ್ ಶೆಟ್ಟರು ನನಗೆ ಹೇಳಿದ್ರು, ನೀವು ಮಾಡ್ತಿರೋದು ವೃತ್ತಿಪರ ಜೀವನ ಎಂಥದ್ದು ಎಲ್ಲ ನನಗೆ ಗೊತ್ತುಂಟು, ನಿಮ್ಮ ಜೊತೆಗೆ ನಾನಿದ್ದೇನೆ. ನಾನು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಈ ನಮ್ಮ ರಾಜ್ಯದಲ್ಲಿ ಒಂದು ಸಂಘಟನೆ ಅನ್ಯಾಯ ನಡೆದ್ರೆ ಎದೆ ತಟ್ಟಿ ನಿಲ್ಲುವಂಥ ವ್ಯಕ್ತಿ ಆ ಒಂದು ವಿಚಾರದಲ್ಲಿ ಅವರು ಹೇಳಿದ್ರು, ನೀವು ಸಹ ನಮ್ಮ ಜೊತೆಗೆ ಇರಬೇಕು, ಒಂದು ಸಂಘಟನೆ ಆಗಬೇಕು, ಈ ಸಂಘಟನೆ ನೀವು ಇದ್ರೆ ಖಂಡಿತ ನಾವೆಲ್ಲೂ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಅವರು ಹೇಳಿದ ಮಾತಿಗೆ ಇವತ್ತು ನಾನು ನಮ್ಮ ವೈದ್ಯರುಗಳು ಎಲ್ಲರನ್ನೂ ಸೇರಿಸ್ಕೊಂಡು ಅವ್ರ ಜೊತೆ ಮಾತಾಡಿ ಇವತ್ತು ಆ್ಯಕ್ಚುಲಿ ಆಲ್ಮೋಸ್ಟ್ ಟೈಮ್ ಆಯಿತು. ಎಲ್ಲರೂ ಕೆಲವರು ತುಂಬ ದೂರದಿಂದ ಬಂದವರು, ನನ್ನ ಒಂದು ಪ್ರೀತಿ ಮೇರೆಗೆ ಎಲ್ಲ ಬಂದರು, ಕ್ಲಿನಿಕ್ ಬಿಟ್ಕೊಂಡು ಬಂದಿದ್ದೀವಿ. ಈಗ ಏನಾಗ್ತದೆ ಅಂದರೆ ಅವಾಗಲೇ ಸರ್ ತುಂಬಾ ಹೇಳಿದ್ರು, ನಾವು ಆಯುಷ್ ವೈದ್ಯರು ಅಂತ ನಾ ಹೇಳೋದಕ್ಕಿಂತ ಮುಂಚೆ ನಾನು ಒಂದು ಸ್ಪಷ್ಟೀಕರಣ ಕೊಡ್ತೀನಿ. ನೋಡಿ, ನಾವು ಗ್ರಾಮೀಣ ಭಾಗದಲ್ಲಿ ಸೇವೆ ಮಾಡ್ತೇವಂತ ವೈದ್ಯರು. ಈಗ ವೈದ್ಯರನ್ನು ಕೂಡ ಏನಾಗಿದೆ ಅಂದರೆ ದುಡ್ಡು ಮಾಡೋಕೆ ಇರುವಂತಾಗಿದೆ.
ಮುಂಚೆ ವೈದ್ಯರು ಅಂದ್ರೆ ದೇವರು ಅಂತಿದ್ರು, ಈಗ ಒಳಗೆ ಬರೋ ಪೇಷಂಟ್ ಅಂತಾರೆ ದುಡ್ಡು ಮಾಡೋಕೆ ಇರೋದು ಅಂತ ಒಂದು ಮನೋಭಾವ ಬಂದ್ಬಿಟ್ಟಿದೆ ಸಮಾಜದಲ್ಲಿ. ಯಾಕೆ ಬಂದಿದೆ? ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದ್ರೆ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಎಲ್ಲೋ ಒಂದ್ ಕಡೆ ಲೂಟಿ ಆಗ್ತದೆ, ಮಾಡ್ತಿರ್ಲಿಕ್ಕಲ್ಲ, ಅವ್ರಿಗೂ ಆದಂತ ಖರ್ಚಿರ್ತದೆ. ಇಲ್ಲ ಅವ್ರು ತಗೊಳ್ಳೋದು ತಪ್ಪು ಅಂತಲೂ ನಾನು ಹೇಳೋದು, ಯಾಕಂದ್ರೆ ಅವ್ರಿಗೆ ಅಷ್ಟು ಸ್ಟಾಫ್ಗಳಿರ್ತದೆ, ಅಷ್ಟು ಖರ್ಚಿರ್ತದೆ ಒಪ್ಕೊಂಡು. ಆದರೆ ಅದನ್ನ ಗ್ರಾಮೀಣ ಒಂದು ಇದರಲ್ಲಿ ಸೇವೆ ಕೊಡ್ತಿರುವಂಥ ವೈದ್ಯರನ್ನು ಸಹ ಅದೇ ರೀತಿಯಲ್ಲಿ ನೋಡುವಂಥದ್ದು. ಅವರು ದುಡ್ಡು ಮಾಡ್ತಿದ್ದಾರೆ, ಅವರ ಕಾಲು ಎಳೆಯುವ ಅಂತೇಳಿ ಬರ್ತಾರಲ್ಲ, ಅವಾಗ ನಮಗೆ ತುಂಬಾ ನೋವಾಗ್ತದೆ. ನಾವು ಒಂದು 50-100 ರೂಪಾಯಿಗೆ ಒಂದು ಪೇಷಂಟ್ ನೋಡಿ ಕಳಿಸ್ಕೊಡ್ತೇವೆ. ನಾವು ಏನು ಆಪರೇಷನ್ ಮಾಡಕ್ ಹೋಗೋದಿಲ್ಲ, ನಮ್ಮ ಕೈಲ ಸೇವೆ ಮಾಡ್ತೀವಿ. ಸರ್ ಹೇಳಿದಂಗೆ ಈಗ ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ನಮ್ಮಲ್ಲಿ ಇವತ್ತೊಂದು ಡೆತ್ ಆಯ್ತು ಬನ್ನಿ ಅಂದ್ರೆ ನಾವು ಹಿಂದೆ ಮುಂದೆ ನೋಡಿದ್ವಿ. ಅದು ನನ್ನ ವೈಯಕ್ತಿಗೂ ನಾನು ಹೇಳ್ತೀನಿ, ಇದುವರೆಗೆ ನನ್ನ ಒಂದು 13 ವರ್ಷ ಕೆರಿಯರಲ್ಲಿ ಒಂದು ಡೆತ್ ಆದ ಮನೆ ನಾನು ಇವತ್ತು 1 ರೂಪಾಯಿ ತಗೊಳ್ಳಿಲ್ಲ. ಯಾಕಂದ್ರೆ ನಾನು ಮುಂದೆ ತಗೊಳ್ಳೋದಿಲ್ಲ. ನನ್ನ ಗೌರವ, ನಾನು ಹೋಗುದು ಡಿಕ್ಲೇರ್ ಮಾಡೋದು ಬರೋದು, ಅವ್ರಿಗೆ ಏನು ಬೇಕು ಹೆಲ್ಪ್ ಬೇಕು ಅವ್ರು ಹೇಳ್ತಾರೆ ಮಾರ್ಚರಿಗೆ ಇಡಬೇಕಂದ್ರೆ ಒಂದು ಲೆಟರ್ ಬೇಕು. ಆ್ಯಕ್ಚುಲಿ ಕೆಲವೊಂದು ಕಾನೂನು ಅಡಿಯಲ್ಲಿ ಕೆಲವೊಂದು ಬಾರಿ ನಾವು ಕೆಲವೊಂದು ಡಿಕ್ಲರೇಷನ್ ಮಾಡಿ ತಪ್ಪಾಗ್ತದೆ. ಈ ಕಾನೂನು ಹೋರಾಟ ಆದ ತಕ್ಷಣ ಹಾಗೆ ತುಂಬ ಕ್ಲಾಸ್ ಇರ್ತದೆ. ನಾವು ನಮ್ಮ ಪೇಷಂಟ್ ಮತ್ತು ನಮ್ಮ ಬಾಂಧವ್ಯ ಹೇಗಿರ್ತದೆ ಅದ್ರ ಮೇಲೆ ನಾವು ಕೊಡ್ತೇವೆ. ಆದರೆ ಅಂಥದ್ರಲ್ಲಿ ಒಂದು 2-3% ವ್ಯಕ್ತಿಗಳು ಅದನ್ನೇ ಒಂದು ಯುಟಿಲೈಸ್ ಮಾಡಿಕೊಂಡು ನಮ್ಮ ಜೀವನ ಜೊತೆಗೆ ಆಟ ಆಡಲಿಕ್ಕೆ ಬರ್ತಾರೆ, ನಮ್ಮನ್ನು ಬಿಡ್ಲಿಕ್ಕೆ ಬರ್ತಾರೆ. ಇವತ್ತು ನನಗೆ ತುಂಬ ಖುಷಿ, ಯಾಕಂದರೆ ನಾನು ಇವತ್ತು ಒಂದು ತುಳುನಾಡ ರಕ್ಷಣಾ ವೇದಿಕೆಯ ಒಂದು ಅಂಗವಾಗಿ ಒಬ್ಬ ಅಧ್ಯಕ್ಷನಾಗಿ ಆಯ್ಕೆಯಾಗಿ ನಿಮ್ಮ ಜೊತೆಗೆ ಕೆಲಸ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿದೆ. ನೀವು ಕೂಡ ನಮಗೆ ವಿಶ್ವಾಸ ಕೊಟ್ಟಿದ್ದೀರಿ, ನಿಮ್ಮ ಕಷ್ಟಕ್ಕೆ ನಾವು ಇದ್ದೀವಿ ಅಂತ. ನಾವು ಸಮಾಜದಲ್ಲಿ ಯಾವುದೇ ರೀತಿಯ ತಪ್ಪು ಕೆಲಸ ಮಾಡುವುದಿಲ್ಲ. ಅಂಥ ಕೆಲಸ ಆದದಿದ್ರೂ ಸಹ ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ಗಮನಕ್ಕೆ ತಂದು ಸರಿದಾರಿಯಲ್ಲಿ ಹೋಗುವಾಗೆ ನೀವು ಸಹ ನಮಗೆ ಸಹಕಾರ ಮಾಡ್ತೀರಿ ಅಂತ ಆಶಿಸ್ತಾ ನನಗೆ ಕೊಟ್ಟಂಥ ಅವಕಾಶಕ್ಕೆ ಎಲ್ಲ ತುಳುನಾಡ ನಮ್ಮ ಪದಾಧಿಕಾರಿಗಳು, ವೈದ್ಯ ಬಂಧುಗಳು, ವಿಶೇಷವಾಗಿ ಈಗಾಗಲೇ ನಮ್ಮ ಡಾಕ್ಟರ್ ಹೇಳಿದ ಹಾಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಉತ್ತಮ ಸೇವೆ ಮಾಡಬೇಕು ಅನ್ನೋದು ಉದ್ದೇಶದಿಂದ ನಾವು ನಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ್ದೇವೆ. ನಾನು ನಿಮಗೆ ಗೊತ್ತಿರ್ಬೋದು, ಪಡುಬಿದ್ರೆಯಲ್ಲಿ ನಾನು ಸುಮಾರು 45 ವರ್ಷದಿಂದ ಸೇವೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಬೇರೆ ಬೇರೆ ನಮ್ಮ ಡಾಕ್ಟರ್ಗಳು ಬೇರೆ ಬೇರೆ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಯಾರು ಜನರಿಗೆ ತೊಂದರೆ ಕೊಡಬೇಕು ಎನ್ನುವ ದೃಷ್ಟಿಯಿಂದ ಖಂಡಿತ ಮಾಡಿದ್ದಲ್ಲ. ಯಾಕಂದರೆ ನಮ್ಮದು ಪವಿತ್ರವಾದಂಥ ಒಂದು ಸೇವೆ. ಈ ವೈದ್ಯ ವೃತ್ತಿ ಅಂತ ಹೇಳಿದರೆ ಒಬ್ಬ ರೋಗಿ ಅಥವಾ ಒಬ್ಬ ಯಾರೇ ವ್ಯಕ್ತಿ ನಮ್ಮಲ್ಲಿ ಬರುವಾಗ ಅವನ ಸಮಸ್ಯೆ ಇಟ್ಕೊಂಡು ಬರ್ತಾರೆ, ಹೊಟ್ಟೆ ನೋವು ತಲೆನೋವು ಏನೂ ಇರ್ಬೋದು, ಅದನ್ನು ನಮ್ಮ ಚಿಕಿತ್ಸಾಲಯದಿಂದ ಬಂದು ಹೋಗುವಾಗ ಅವನಿಗೆ ಅಂದರೆ ಈಗ ನನಗೆ ಅವರ ಭವಿಷ್ಯದಿಂದ ಒಳ್ಳೆಯದಾಗಿದೆ ಎನ್ನುವಂಥ ಒಂದು ಅದೇ ಉದ್ದೇಶದಿಂದ ನಾವು ಇಟ್ಕೊಂಡು ಬರುವುದಲ್ಲದೆ ಬೇರೆ ಅನ್ಯತಾ ಖಂಡಿತ ಅಲ್ಲ. ಇಂಥಲ್ಲಿ ಕೆಲವೊಂದು ನಮ್ಮ ಒಂದು ಏಳಿಗೆಯನ್ನು ಅಥವಾ ನಮ್ಮ ಅಭಿವೃದ್ಧಿಯನ್ನು ನೋಡಲಿಕ್ಕೆ ಅಸಹ್ಯ, ಅವರು ಸಹನೆ ಇಲ್ಲದೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ಇತ್ತೀಚಿನ ತುಂಬ ಇಂಥ ಒಂದು ಆಗ್ತಾ ಇದೆ. ನಾವು ಎಷ್ಟೋ ನಮ್ಮ ಜಿಲ್ಲಾ ಘಟಕದ ವತಿಯಿಂದ ನಾವು ನಮ್ಮ ವೈದ್ಯಕೀಯ ಘಟಕದ ವತಿಯಿಂದ ನಾವು ಇದನ್ನು ಪ್ರತಿಭಟನೆ ಮಾಡಿದ್ದೇವೆ. ಅದೇ ರೀತಿ ಆಗ್ತಾ ಇದೆ. ಅದಕ್ಕೆ ಆದರೆ ಅಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ವೈದ್ಯರು ಪ್ರತಿಯೊಬ್ಬರು ಕೂಡ ಬ್ಯುಸಿಯಲ್ಲಿರ್ತಾರೆ. ನಮಗೆ ಇದನ್ನು ಈ ಸಂಘಟನೆಗೆ ಹೋಗುವಂಥ ಒಂದು ಸಂಘಟಿತರಾಗಿ ಹೋಗ್ಲಿಕ್ಕೆ ಅವಕಾಶ ಇದೆ. ಆದರೆ ಇವತ್ತು ನಮ್ಮ ಯೋಗೇಶ್ ಅಣ್ಣನ ಒಂದು ಧೈರ್ಯ, ನಮಗೆ ನಾವು ಏನು ಒಂದು ಕಾನ್ಫಿಡೆನ್ಸ್ ಅಥವಾ ನಮಗೆ ಒಂದು ಏನು ಅವರು ನಮ್ಮ ವೈದ್ಯಕೀಯ ವೃತ್ತಿಗೆ ಇದು ಮಾಡಿದರೆ ನಾವು ಖಂಡಿತ ನಿಜವಾಗಿ ಇದು ನಮಗೆ ಪುನರ್ಜನ್ಮ ಅಂತ ಹೇಳಿ ತಪ್ಪಾಗುತ್ತೆ. ನಿಜವಾಗಿ ಇಂಥ ಒಂದು ಸಂಘಟನೆ ಇದ್ದಿದ್ರೆ ಖಂಡಿತ ಇಂಥ ಯಾವುದೇ ಒಂದು ಅಘಟಿತ ಘಟನೆಗಳು ನಡೀಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅಂತಲ್ಲಿ ಇವತ್ತು ನಾವು ಒಂದು ತುಳುನಾಡ ರಕ್ಷಣಾ ವೇದಿಕೆಯ ಅಡಿಯಲ್ಲಿ ನಮ್ಮ ವೈದ್ಯಕೀಯದ ಒಂದು ಸಂಘಟನೆಯನ್ನು ವೈದ್ಯಕೀಯ ಒಂದು ಸಂಘಟನೆ ಮಾಡಿಕೊಂಡು ನಾವು ಇನ್ನೂ ಒಳ್ಳೆಯ ಸೇವೆ ಮಾಡುವಂಥ ಒಂದು ಧೈರ್ಯ, ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳಿ ಹೇಳ್ತಾರೆ. ನನಗೆ ನೀಡಿದ ಈ ಅವಕಾಶಕ್ಕೆ ಒಂದೇ ಹೇಳ್ತಾರೆ. ಎಲ್ಲ ವೈದ್ಯರು ಅವರ ಅಭಿಪ್ರಾಯವನ್ನು ಮುಕ್ತಕಂಠದಿಂದ ಮಾತಾಡಿದ್ದಾರೆ. ಮತ್ತು ವೈದ್ಯರನ್ನು ಉದ್ದೇಶಿಸಿ ನಮ್ಮ ಯೋಗೀಶ್ ಅಜ್ಜಪ್ಪ ಅವರು ಒಂದು ಒಳ್ಳೆ ಪಾಠ ಹೇಳಿಕೊಟ್ಟಾಗ ಹೇಳಿದ್ದಾರೆ. ಯಾಕಂದರೆ ಅವರ ಅನುಭವದ ಮಾತು ಅವರ ನಾಲ್ಗಿಂದ ಹೊರಗೆ ಬಂದಿದೆ. ಹಾಗಾಗಿ ಅವರ ಅನುಭವದ ಮಾತು ನಮಗೆಲ್ಲ ಒಂದು ಆಶೀರ್ವಾದ ಇದ್ದಾಗೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳು ಹಾಗೂ ನನ್ನ ಸವಲತ್ತಿಗಳು ಎಲ್ಲರಿಗೂ ಈ ಕಾರ್ಯಕ್ರಮದಿಂದ ಬಂದೇನ ಸಲ್ಲಿಸ್ತಾ ಈ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಧನ್ಯವಾದ.